ಲವಿನಾ ಕೆಬಿ ಮತ್ತು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವ ಅಬ್ದುಲ್ ಮಜೀದ್, ಉಪಾಧ್ಯಕ್ಷರಾಗಿರುವ ಮೆಹರುನ್ನೀಸಾ ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿ PDO ಆಗಿರುವ ಶ್ರೀಯುತ ಕೃಷ್ಣರಾವ್ ಚಂದ್ರಾವತಿ ಮೇಡಮ್ ಎಲ್ಲರೂ ವೇದಿಕೆಗೆ ಆಗಮಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅವರನ್ನು ವೇದಿಕೆಗೆ ಕರೆತರಬೇಕೆಂದು ನಮ್ಮ ಮುಖ್ಯೋಪಾಧ್ಯಾಯರಲ್ಲಿ ಕೇಳಿಕೊಳ್ಳುತ್ತೇನೆ. ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪ್ರೊಫೆಸರ್ ಲಕ್ಷ್ಮೀನಾರಾಯಣ್ ಭಟ್, ಪ್ರಾಚಾರ್ಯರು ಬೆಸೆಂಟ್ ಸಂಧ್ಯಾ ಕಾಲೇಜು, ಇವರು ಆಸೀನರಾಗಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳು ಡಾಕ್ಟರ್ ಲವಿನಾ ಕೆಬಿ ಮತ್ತು ಶ್ರೀಯುತ ಕೃಷ್ಣಕುಮಾರ್, ಮೆಹರುನ್ನೀಸಾ ಉಪಾಧ್ಯಕ್ಷರು, ವಾರ್ಡ್ ಸದಸ್ಯರು ಚಂದ್ರಾವತಿ ಮೇಡಮ್ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರೊಟ್ಟಿಗೆ ನಮ್ಮ STMCನ ಕಾಯಂ ಸದಸ್ಯೆ ಮತ್ತು ಅಂಗನವಾಡಿಯ ಕಾರ್ಯಕರ್ತೆಯಾಗಿರುವ ಸರಸ್ವತಿ ಮೇಡಮ್ ರವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯಿನಿಯಾಗಿರುವ ಶ್ರೀಮತಿ ಶಾಲಿನಿ ಒಲಿಂಪಿಯಾ ಡಿಸೋಜಾ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮನಿ, ಚಿತ್ತದುಳು ಬೆಳೆದರಿವು ತಳು ತರೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರತನದಿಂದಲ್ಲ ಮಂಕುತಿಮ್ಮ. ಪುಸ್ತಕಗಳಿಂದ ಓದಿ ದೊರೆತ ಜ್ಞಾನ ತಲೆಯ ಮೇಲೆ ಇರುವ ಮಣಿಯಂತೆ, ಆದರೆ ಮನಸ್ಸಿನಲ್ಲಿ ಬೆಳೆದ ಅರಿವು ಗಿಡದಲ್ಲಿ ಬೆಳೆದ ಹೂವಿನಂತೆ. ವಸ್ತುವಿನ ಸಾಕ್ಷಾತ್ಕಾರವಾಗುವುದು ಒಳನೋಟದಿಂದಲೇ ಹೊರತು ಪಾಂಡಿತ್ಯದಿಂದಲ್ಲ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪಠ್ಯ, ಸಹಪಠ್ಯ, ಕ್ರೀಡೆಗಳೆಲ್ಲವೂ ಅತ್ಯಗತ್ಯ. ಅವರ ಪ್ರತಿಭೆಗೊಂದು ವೇದಿಕೆ ಈ ದಿನದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸುತ್ತಾ ಪ್ರಥಮದಲ್ಲಿ ಪ್ರಾರ್ಥನೆಯನ್ನ ನೆರವೇರಿಸಲಿಕ್ಕಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾಗಿರುವ ರಿದಾ, ನಿಜಾ, ನಾಫಿಯಾ ಫರ್ಹೀನ್, ರೈನಾಸ್, ಆಯಿಷಾ ಸಹಲ, ಆಯಿಷಾ ತಶ್ರಿಫಾ ಮತ್ತು ಮುಷವೀರ. ನಾಡಗೀತೆಗಾಗಿ ಎಲ್ಲರೂ ಎದ್ದು ನಿಂತು ಗೌರವ ಸೂಚಿಸುವುದು.
ಎಂಬುದು ಭಾರತೀಯ ಸಂಪ್ರದಾಯ. ಆಗಮಿಸಿದ ಗಣ್ಯಮಾನ್ಯರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ವಿಜ್ಞಾನ ಸಹ ಶಿಕ್ಷಕರಾದ ಶ್ರೀಮತಿ ಕ್ಯಾರೋಲ್ ಕಾರ್ಮಲಿಟೋ ರೊಸಾರಿಯೋ ರವರು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತರೇ ಹಾಗೂ ಮುಂಭಾಗದಲ್ಲಿ ಉಪಸ್ಥಿತರಿರುವ ಸಭಾ ಸದಸ್ಯರೇ, ನಾವೆಲ್ಲರೂ ಇಂದು ಬಹುನಿರೀಕ್ಷೆಯ ಪ್ರತಿಭಾ ಪುರಸ್ಕಾರ ದಿನದಿರಲು ಮರಸೊಬಗು. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು. ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ. ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೆಳವೀಸೆ ಜಸವು ಜನಜೀವಕ್ಕೆ ಮಂಕುತಿಮ್ಮ. ಹಳೆಯ ಅನುಭವ ಹೊಸ ಯುಕ್ತಿ ಸೇರಿದಾಗ ಮಾತ್ರ ನಮಗೆ ಯಶಸ್ಸು ಸಿಗುತ್ತದೆ ಎಂಬ ಕವಿವಾಣಿಯನ್ನು ಸ್ಮರಿಸಿಕೊಂಡು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಶಾಲೆಯ STMC ಅಧ್ಯಕ್ಷರಾದ ಶ್ರೀಯುತ ಮೊಹಮ್ಮದ್ ಮೋನು ಸರ್ ಇವರಿಗೆ ಮನಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಶಾಲಾ ನಾಯಕ ಮೊಹಮ್ಮದ್ ಇಕ್ಬಾಲ್ ಇವನು ಹೂಗುಚ್ಛ ನೀಡಿ ಶಾಲ್ ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ STMC ಅಧ್ಯಕ್ಷರಾದ ಶ್ರೀಯುತ ಮೋನು ಸರ್ ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಬಜನ್ ಸಂಧ್ಯಾ ಕಾಲೇಜ್ ಪ್ರಾಂಶುಪಾಲರಾದ ಶ್ರೀಯುತ ಪ್ರೊಫೆಸರ್ ಲಕ್ಷ್ಮೀನಾರಾಯಣ್ ಭಟ್ ಸರ್ ಇವರು ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಇಲ್ಲಿಗೆ ಆಗಮಿಸಿದ್ದಾರೆ. ಇವರಿಗೂ ನಮ್ಮ ಶಾಲಾ ಪರವಾಗಿ ಪ್ರೀತಿಪೂರ್ವ ಸ್ವಾಗತ ಕೋರುತ್ತಿದ್ದೇನೆ. ಇವರಿಗೆ ನಮ್ಮ ಶಾಲಾ ವಿರೋಧ ಪಕ್ಷ ನಾಯಕಿ ಮೇಘಶ್ರೀ ಅವರು ಹೂಗುಚ್ಛೆ ನೀಡಿ ಶಾಲ್ ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇನ್ನೋರ್ವ ಅತಿಥಿಗಳಾದ ಶ್ರೀಮತಿ ಡಾಕ್ಟರ್ ಲವಿನಾ KB ಮೇಡಮ್, ಹಿರಿಯ ಉಪನ್ಯಾಸಕರು, ಬಯೋಸೈನ್ಸ್ ವಿಭಾಗ, ಮಂಗಳೂರು ವಿಶ್ವವಿದ್ಯಾನಿಲಯ, ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶಾಲಾ ವಿರೋಧ ಪಕ್ಷ ನಾಯಕಿ ಮೇಘಶ್ರೀ ಇವಳು ಹೂಗುಚ್ಛ ನೀಡಿ ಶಾಲ್ ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಹಾರೈಸಿದ್ದು ಮಂಗಳೂರು ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಈಶ್ವರ್ ಸರ್ ಅವರ ಅನುಪಸ್ಥಿತಿಯಲ್ಲಿಯೂ ಶಾಲೆಯ ಪರವಾಗಿ ಅವರಿಗೆ ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ. ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಶ್ರೀಯುತ ಡಾಕ್ಟರ್ ಪ್ರಶಾಂತ್ ಕುಮಾರ್ KS ಸರ್ ಇವರಿಗೂ ಈ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ 10ನೇ ತರಗತಿ ಶಾಲೆಯ ಇವಳು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪಾವೂರ್ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಶ್ರೀಮತಿ ಮೆಹರುನಿಸಾ ಮೇಡಮ್ ಇವರಿಗೂ ಮನದಾಳದಿಂದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ 10ನೇ ತರಗತಿಯ ನಹಿಮಾ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಗ್ರಾಮ ಪಂಚಾಯತ್ ವಾರ್ಡ್ ಸದಸ್ಯರಾದ ಶ್ರೀಮತಿ ಚಂದ್ರಾವತಿ ಮೇಡಮ್ ಉಪಸ್ಥಿತರಿದ್ದು ಅವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ 10ನೇ ತರಗತಿಯ ನುಸೈಬಾ ಹೂಗುಚ್ಛ ನೀಡಿ ಶಾಲ್ ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಸುಷ್ಮಾ ಮೇಡಮ್, ಶ್ರೀಮತಿ ತಹಸೀನಾ ಮೇಡಮ್ ಹಾಗೂ ಶ್ರೀಮತಿ ರಹನಾ ಅಲಿ ಮೇಡಮ್ ಇವರು ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದು ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಮನದಾಳದ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಊರಿನವರೇ ಆದ ಶಿಕ್ಷಣ ಪ್ರೇಮಿಗಳಾದ ಶ್ರೀಯುತ ಶಂಕರಾನಂದ್ ಇನೋವಳ್ಳಿ ಸರ್ ಇವರು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದು ಅವರಿಗೂ ನಮ್ಮ ಶಾಲಾ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ 10ನೇ ತರಗತಿಯ ಮಾಯಿಜಾಲಿ ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ.
ಪಂಚಾಯತ್ PDOರಾದ ಶ್ರೀಯುತ ಕೃಷ್ಣರಾವ್ ಸರ್ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಅವರಿಗೂ ಮನಪೂರ್ವಕ ಸ್ವಾಗತ ಬಯಸುತ್ತಿದ್ದೇನೆ. ಇವರಿಗೆ 10ನೇ ತರಗತಿ ಪ್ರಜ್ವಲ್ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. STMC ಕಾಯಂ ಸದಸ್ಯರಾದ ಹಾಗೂ ಅಂಗನವಾಡಿ ಕಾರ್ಯಕರ್ತೆ ಆಗಿರುವ ಶ್ರೀಮತಿ ಸರಸ್ವತಿ ಮೇಡಮ್ ಇವರಿಗೂ ಪ್ರೀತಿಯ ಸ್ವಾಗತ ಕೋರುತ್ತಿದ್ದೇನೆ. ಇವರಿಗೆ 10ನೇ ತರಗತಿ ನಿಶಾನ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದ ನಮ್ಮ ಶಾಲಾ ಪ್ರಭಾರ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಶಾಲಿನಿ ಒಲಿಂಪಿಯಾ ಡಿಸೋಜಾ ಮೇಡಮ್ ಇವರಿಗೂ ಗೌರವಪೂರ್ವಕ ಸ್ವಾಗತ ಬಯಸುತ್ತಿದ್ದೇನೆ. ಇವರಿಗೆ 10ನೇ ತರಗತಿ ಸಫಾನ್ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನನ್ನ ಎಲ್ಲ ವೃತ್ತಿ ಬಾಂಧವರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರುತ್ತೇನೆ. ಕಾರ್ಯಕ್ರಮದಲ್ಲಿ ಹಾಜರಿರುವ ಪೋಷಕರಿಗೂ ಪತ್ರಕರ್ತರಾದ ಶ್ರೀಯುತ ಅನ್ಸರ್ ಇನೋವಳ್ಳಿ ಸರ್ ಇವರಿಗೂ ಶಾಮಿಯಾನಕ್ಕೆ ಸಹಕರಿಸಿದವರಿಗೂ ಹೊಸಕುರಳ್ ಹಾಗೂ ನ್ಯೂ ಫ್ರೆಂಡ್ಸ್ ಕಿಲ್ಲೂರ್ ಇವರಿಗೂ ಗೌರವಪೂರ್ವಕ ಸ್ವಾಗತ ಬಯಸುತ್ತಿದ್ದೇನೆ. ಮಗದೊಮ್ಮೆ ಎಲ್ಲರನ್ನೂ ಸ್ವಾಗತಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಪ್ರತಿ ಕಾರ್ಯಕ್ರಮದ ಆರಂಭದಲ್ಲಿ ದೀಪ ಬೆಳಗಿಸುವುದು ಒಂದು ಪರಂಪರೆ. ಈಗ ದೀಪ ಬೆಳಗುವ ಮೂಲಕ ವೇದಿಕೆಯಲ್ಲಿರುವ ಶ್ರೀಯುತ ಲಕ್ಷ್ಮೀನಾರಾಯಣ್ ಭಟ್ ಇವರು ಒಟ್ಟಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿ ಹೇಳುವಂತೆ ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತವೆ. ಆದ್ದರಿಂದ ನಾವು ಏನನ್ನ ಯೋಚಿಸುತ್ತೇವೆಯೋ ಅದರ ಬಗ್ಗೆ ಎಚ್ಚರದಿಂದಿರಬೇಕು. ನಾವು ನಡೆದು ಬಂದ ದಾರಿ, ಮಾಡಿದ ಸಂಘರ್ಷ ನಮ್ಮ ಮುಂದಿನ ಹೆಜ್ಜೆ ಹೇಗಿರಬೇಕು ಎಂಬುದನ್ನು ತಿಳಿಸುತ್ತದೆ. 2022-23ನೇ ಸಾಲಿನಲ್ಲಿ ಘಟಿಸಿದ ಶಾಲೆಯ ಆಗುಹೋಗುಗಳ ಪರಿಚಯವನ್ನು ವರದಿ ವಾಚನದ ಮೂಲಕ ನಮ್ಮ ಮುಂದೆ ಇಡಲಿದ್ದಾರೆ ನಮ್ಮ ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಆದ ಶ್ರೀಮತಿ ಶಾಲಿನಿ ಒಲಿಂಪಿಯಾ ಡಿಸೋಜಾ ಇವರು. ಮೂಲ ಸಂದರ್ಭದಲ್ಲಿ ಆಶ್ರಯ ತಾಣವಿದ್ದಂತೆ ಶೈಕ್ಷಣಿಕ ಉತ್ಕೃಷ್ಟತೆಯ ಗುರಿಯೊಂದಿಗೆ ಜೀವನ ಕೇಂದ್ರಿತ ಶಿಕ್ಷಣ ಎನ್ನುವ ಧ್ಯೇಯವಾಕ್ಯದೊಂದಿಗೆ 2003-4ರಲ್ಲಿ ಆರಂಭವಾದ ಸರ್ಕಾರಿ ಪ್ರೌಢಶಾಲೆ ಪಾವೂರು ಇದರ ಅಕ್ಷರ ದೀವಿಗೆಯನ್ನು ಪಾವೂರು ಪಂಚಾಯತ್ ಕಟ್ಟಡದಲ್ಲಿ ಬೆಳಗಿಸಲಾಯಿತು. ಇಂದು 20 ವರ್ಷಗಳನ್ನು ಪೂರೈಸಿರುತ್ತದೆ. ಶರವೇಗದಲ್ಲಿ ಬದಲಾಗುತ್ತಿರುವ ಮಾನವನ ಯೋಚನೆಗಳೊಂದಿಗೆ ಬದಲಾಗುತ್ತಿರುವ ಜಗತ್ತಿನಲ್ಲಿ ನಮ್ಮಿ ವಿದ್ಯಾದೇಗುಲವು ಹಲವು ಅಡೆತಡೆಗಳನ್ನು ಮೀರಿ ಇಂದು ಒಂದು ಸುಂದರ ಶಿಕ್ಷಣ ತಾಣವಾಗಿ ಎದ್ದು ನಿಂತಿದೆ. ಶಾಲೆಯ ಈ ಅದ್ಭುತ ಬೆಳವಣಿಗೆಯಲ್ಲಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಪಾತ್ರ ಮಹತ್ವದ್ದಾಗಿದೆ. ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರ ಪಾತ್ರವೂ ಇದೆ. ವಿಶೇಷವಾಗಿ ನಮ್ಮ ಶಾಲಾ ವಾರ್ಡ್ನ ಸದಸ್ಯರ ಪ್ರೋತ್ಸಾಹವು ಗಣನೀಯವಾಗಿದೆ. ಕಾಯಕವೇ ಕೈಲಾಸ ಎಂದು ಸೇವೆ ಮಾಡುತ್ತಿರುವ ಶಿಕ್ಷಕ ವೃಂದ, ಈ ಹಿಂದೆ ಸೇವೆ ಸಲ್ಲಿಸಿರುವ ಎಲ್ಲ ಶಿಕ್ಷಕ ವೃಂದ, ಸದಾ ಸಹಕಾರ ನೀಡುವ ಪೋಷಕರ ವರ್ಗ, ವಿದ್ಯಾಭಿಮಾನಿಗಳಾದ ದಾನಿಗಳು, ಸ್ಥಳೀಯ ಸಂಸ್ಥೆಗಳು, ಬೋಧಕೇತರ ಸಿಬ್ಬಂದಿ, ಅಡುಗೆ ಸಿಬ್ಬಂದಿ, ಶಾಲೆಯ ಕೇಂದ್ರ ಬಿಂದುಗಳಾದ ವಿದ್ಯಾರ್ಥಿಗಳೇ ಈ ಸಂಸ್ಥೆಯ ಆಸ್ತಿ ಎಂದರೆ ತಪ್ಪಾಗಲಾರದು. ಶಿಕ್ಷಕ ವರ್ಗ ಪ್ರಸಕ್ತ ಸಾಲಿನಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಶ್ರೀಮತಿ ಧನಲಕ್ಷ್ಮಿ ಬೋಳಾರ್ ಇವರು ವರ್ಗಾವಣೆಗೊಂಡು ಸರ್ಕಾರಿ ಪ್ರೌಢಶಾಲೆ ಹೊಯ್ಗೆ ಬಜಾರ್ ಇಲ್ಲಿಗೆ ಕರ್ತವ್ಯ ನಿರ್ವಹಿಸಲು ತೆರಳಿರುತ್ತಾರೆ.
ಅಂದಿನಿಂದ ಶಾಲಾ ಮುಖ್ಯ ಶಿಕ್ಷಕರ ಪ್ರಭಾರವನ್ನು ನಾನು ವಹಿಸಿರುತ್ತೇನೆ. ಪ್ರಸ್ತುತ ಸಾಲಿನಲ್ಲಿ ನಮ್ಮ ಸಂಸ್ಥೆಯಲ್ಲಿ ಓರ್ವ ಗಣಿತ ಶಿಕ್ಷಕಿ ಶ್ರೀಮತಿ ವಿದ್ಯಾ ಎಂ ಅಲದಿ ಹಾಗೂ ವಿಜ್ಞಾನ ಶಿಕ್ಷಕಿಯಾಗಿ ಶ್ರೀಮತಿ ಕ್ಯಾರಲ್ ಕಾರ್ಮೆಲಿಟಾ ರೊಸಾರಿಯೋ ಇವರು ಉಪಸ್ಥಿತರಿದ್ದಾರೆ. ಉಳಿದ ಎಲ್ಲ ಹುದ್ದೆಗಳು ಖಾಲಿ ಇದ್ದು ಈ ಸ್ಥಾನದಲ್ಲಿ 4 ಜನ ಅತಿಥಿ ಶಿಕ್ಷಕರು ಅತ್ಯುತ್ತಮವಾಗಿ ತಮ್ಮ ಸೇವೆ ಸಲ್ಲಿಸುತ್ತಿದ್ದಾರೆ. ಒಂದು ವೃತ್ತಿ ಶಿಕ್ಷಣ ಹುದ್ದೆ ಖಾಲಿ ಇದ್ದು ಹಾಗೂ ಒಂದು ಗ್ರೂಪ್ ಡಿ ನೌಕರರ ಹುದ್ದೆ ಖಾಲಿ ಇರುತ್ತದೆ. ಸದ್ಯದಲ್ಲೇ ಮುಖ್ಯ ಶಿಕ್ಷಕರ ಹುದ್ದೆಯು ಭರ್ತಿ ಹೊಂದುವ ನಿರೀಕ್ಷೆಯಲ್ಲಿ ಇದ್ದೇವೆ. ದ್ವಿತೀಯ ದರ್ಜೆ ಸಹಾಯಕರಾಗಿ ಶ್ರೀ ಕಿರಣ್ ಕುಮಾರ್ ಇವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಹಾಗೂ 3 ಜನ ಅಡುಗೆ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ 8ನೇ ತರಗತಿಯಲ್ಲಿ 43, 9ನೇ ತರಗತಿಯಲ್ಲಿ 40 ಹಾಗೂ 10ನೇ ತರಗತಿಯಲ್ಲಿ 50 ವಿದ್ಯಾರ್ಥಿಗಳಿದ್ದು ಒಟ್ಟು 133 ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೈಯುತ್ತಿದ್ದಾರೆ. ವಿದ್ಯಾರ್ಥಿಗಳ ಸಂಖ್ಯೆಯು ಉತ್ತಮವಾಗಿದ್ದು ಖಾಲಿ ಇರುವ ಶಿಕ್ಷಕರ ಹುದ್ದೆಗಳು ಭರ್ತಿಗೊಳ್ಳುವುದಕ್ಕಾಗಿ ಆಶಿಸುತ್ತಿದ್ದೇವೆ. 2022-23ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ 2022-23ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ 67.2 ಆಗಿದ್ದು ಒಬ್ಬ ವಿಶೇಷ ಶ್ರೇಣಿಯಲ್ಲಿ 23 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ 12 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಮೊಹಮ್ಮದ್ ಜಾಹಿದ್ 85.28% ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನಿಯಾಗಿರುತ್ತಾನೆ. ಫಾತಿಮಾ ರಜೀನಾ 84.96% ಅಂಕ ಪಡೆದು ದ್ವಿತೀಯ ಸ್ಥಾನಿಯಾಗಿರುತ್ತಾಳೆ. ಕುಮಾರಿ ಸ್ವಾತಿ 84.64% ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿರುತ್ತಾಳೆ. ಈ 3 ವಿದ್ಯಾರ್ಥಿಗಳಿಗೂ ಹಲವಾರು ವರ್ಷದಿಂದ ಶ್ರೀ ತ್ಯಾಗರಾಜ್ ಇನವಳ್ಳಿ ಇವರು ನಗದು ಬಹುಮಾನವಾಗಿ ₹15,000 ನೀಡುತ್ತಿದ್ದಾರೆ. ಕುಮಾರಿ ಫಮೀಜಾ ಇವಳು ಹಿಂದಿ ಭಾಷೆಯಲ್ಲಿ 100 ಅಂಕಗಳನ್ನು ಹಾಗೂ ಕನ್ನಡದಲ್ಲಿ 123 ಅಂಕ ಪಡೆದು ವಿಶೇಷ ಸಾಧನೆ ಮಾಡಿರುತ್ತಾರೆ. ಸಪ್ನಾಜ್ ಎಂಬ ವಿದ್ಯಾರ್ಥಿನಿಯು ಆಂಗ್ಲ ಭಾಷೆಯಲ್ಲಿ 99 ಅಂಕಗಳನ್ನು ಪಡೆದು ವಿಶೇಷ ಸಾಧನೆ ಮಾಡಿರುತ್ತಾಳೆ. 22-23ನೇ ಸಾಲಿನಲ್ಲಿ ನಮ್ಮ ಶಾಲೆಯ ಕನ್ನಡ ಫಲಿತಾಂಶವು 91.37 ಆಗಿದ್ದು ಗಣಿತದಲ್ಲಿ 87.93% ಆಗಿರುತ್ತದೆ. ಈ ಎಲ್ಲ ವಿದ್ಯಾರ್ಥಿಗಳ ಉತ್ತಮ ಸಾಧನೆಗೆ ಅವರನ್ನು ಸದಾ ಪ್ರೋತ್ಸಾಹಿಸಿರುವ ನನ್ನೆಲ್ಲ ಶಿಕ್ಷಕ ವರ್ಗಕ್ಕೆ ಹೃದಯಸ್ಪರ್ಶಿ ಧನ್ಯವಾದಗಳು. ಜ್ಞಾನದಿಂದ ಬುದ್ಧಿವಂತನಾಗಬಹುದಾದರೂ ತಿಳುವಳಿಕೆ ಬರುವುದು ತೊಡಗಿಸಿಕೊಂಡಾಗ ಮಾತ್ರ. ನಿತ್ಯದ ಪಾಠಗಳಿಂದ ಪ್ರೇರಿತಗೊಂಡು ಮಗುವಿನ ಕುತೂಹಲ ಹಾಗೂ ಪ್ರಶ್ನೆಗಳನ್ನು ಪೋಷಿಸುವ ಪೂರಕ ವಾತಾವರಣ ನಿರ್ಮಾಣವಾಗುವಂತೆ ಕಲಿಕಾ ವಾತಾವರಣ, ಸುಸಜ್ಜಿತ ವಾತಾಯನ ವ್ಯವಸ್ಥೆ ಇರುವ ತರಗತಿ ಕೋಣೆಗಳು, ಗ್ರಂಥಾಲಯ, ಪ್ರಯೋಗಾಲಯ, ತಂತ್ರಜ್ಞಾನ ಕೊಠಡಿ, ವಿಶಾಲ ಸಭಾಂಗಣ, ವ್ಯವಸ್ಥಿತ ಅಡುಗೆ ಕೋಣೆ ಈ ಸಂಸ್ಥೆಯಲ್ಲಿದೆ. ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸರ್ವ ರೀತಿಯ ಭೌತಿಕ ಸೌಲಭ್ಯಗಳಿವೆ. ಇವೆಲ್ಲವೂ ದಾನಿಗಳ ಸಹಕಾರ ಹಾಗೂ ಸರಕಾರದ ಸಕಾಲಿಕ ಅನುದಾನದಿಂದ ಸಾಧ್ಯವಾಗಿದೆ. ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನ ಬಳಸಿ ಬೋಧನೆ ನಡೆಸಲಾಗುತ್ತಿದೆ. ಈ ಶಾಲೆಯಲ್ಲಿ ವಿವಿಧ ಸಂಘಗಳು ಕಾರ್ಯನಿರ್ವಹಿಸುತ್ತಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಿದೆ. ನಮ್ಮ ಶಾಲಾ ಸಾಧನೆಗಳು: ನಮ್ಮ ಶಾಲೆಯು ಸ್ವಚ್ಛ ಶಾಲಾ ಪುರಸ್ಕಾರವನ್ನು ಪಡೆದಿರುತ್ತದೆ. ಶಾಲೆಯ ಸ್ವಚ್ಛತೆ ಕಾಪಾಡಿಕೊಳ್ಳಲು ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿಶೇಷ ಗಮನ ಹರಿಸುತ್ತಾರೆ. ನಮ್ಮ ಶಾಲಾ ವಿದ್ಯಾರ್ಥಿಗಳು ಇಲಾಖಾ ವತಿಯಿಂದ ನೆರವೇರಿಸಿದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಾನಪದ ನೃತ್ಯದಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತಾರೆ. ಹೋಬಳಿ ಹಾಗೂ ತಾಲೂಕು ಮಟ್ಟದ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಿದ 8ನೇ ತರಗತಿಯ ಮುರ್ಷಿದಾ ಇವಳು ತಾಲೂಕು ಮಟ್ಟದಲ್ಲಿ 100 ಮೀಟರ್ನಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾಳೆ. ನಮ್ಮ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ಶಾಲೆಗೆ, ಊರಿಗೆ ಉತ್ತಮ ಹೆಸರು ತರುವಂತಾಗಲಿ ಎಂದು ನಮ್ಮೆಲ್ಲರ ಹಾರೈಕೆ. ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಈ ಸಾಲಿನಲ್ಲಿ ನಮ್ಮ ಶಾಲಾ ಆವರಣದಲ್ಲಿ ಬ್ಯಾಂಕ್ ಆಫ್ ಬರೋಡಾದವರು ಸುಮಾರು 100 ಹಣ್ಣು ಹಂಪಲಿನ ಗಿಡಗಳನ್ನು ನೆಟ್ಟು ಅದನ್ನು ನಮ್ಮಲ್ಲಿ ಪೋಷಣೆಯನ್ನು ಮಾಡಲು ತಿಳಿಸಿರುತ್ತಾರೆ. ಆದ್ದರಿಂದ ಈ ಒಂದು ಗಿಡಗಳನ್ನು ನಮ್ಮ ಶಾಲೆಯಲ್ಲಿ ನೆಡಲು ಸಹಕಾರಿಯಾಗಿದ್ದು ಡಾಕ್ಟರ್ ಪ್ರಶಾಂತ್ ಕುಮಾರ್ ಸರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶಾಲೆಯ ಅವಶ್ಯಕತೆಗಳು: ಶಾಲೆಯ ಉತ್ತಮ ನಿರ್ವಹಣೆಗೆ ಇಂಟರ್ಕಾಮ್ ವ್ಯವಸ್ಥೆ ಅವಶ್ಯಕವಾಗಿದೆ. ಶಾಲೆಗೆ ಒಂದು ಸುಸಜ್ಜಿತ ಕ್ರೀಡಾಂಗಣದ ಅಗತ್ಯವಿದೆ. ಶಾಲೆಯ ಒಳಗೆ ಶಾಲಾ ಆಸ್ತಿಯ ಸುರಕ್ಷತೆಗಾಗಿ ಗೇಟ್ನ ಅಳವಡಿಕೆಯು ಅವಶ್ಯಕವಾಗಿದೆ.
ಕಾಲಕಾಲಕ್ಕೆ ಶಾಲೆಯ ಅವಶ್ಯಕತೆಗಳಿಗೆ ಸ್ಪಂದಿಸುತ್ತಾ ಬಂದಿರುವ ಸ್ಥಳೀಯ ಜನಪ್ರತಿನಿಧಿಗಳಿಗೂ ಪೋಷಕ ವೃಂದದವರಿಗೂ ಅತ್ಯುತ್ತಮ ಸೇವೆಗೈಯುತ್ತಿರುವ ಎಲ್ಲ ಶಿಕ್ಷಕರಿಗೂ ಅಂತೆಯೇ ಶಾಲೆಯ ಆಸ್ತಿಗಳಾದ ವಿದ್ಯಾರ್ಥಿಗಳಿಗೂ ಕೃತಜ್ಞತಾಪೂರ್ವಕ ಧನ್ಯವಾದಗಳು. ಶಿಕ್ಷಣವೇ ಪ್ರಬಲ ಅಸ್ತ್ರ, ಇದು ಜಗತ್ತನ್ನು ಬದಲಾಯಿಸಬಹುದು ಎಂಬ ನುಡಿಯೊಂದಿಗೆ ಈ ವರದಿಯನ್ನು ಕೊನೆಗೊಳಿಸುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಆ ನಿಟ್ಟಿನಲ್ಲಿ ಇಲ್ಲಿರುವ ಎಲ್ಲ ಶಿಕ್ಷಕರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅದರ ವರದಿ ವಾಚನವನ್ನು ಗೈದ ಮೇಡಮ್ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. 2022-23ನೇ ಸಾಲಿನಲ್ಲಿ ಉತ್ತಮ ಶ್ರೇಣಿಯಲ್ಲಿ ಪಾಸಾಗಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ಶಾಲೆಗೆ ಪ್ರಥಮ ಬಂದ ವಿದ್ಯಾರ್ಥಿ ಕುಮಾರ್ ಮೊಹಮ್ಮದ್ ಜಾಹಿದ್ ಇವನನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ನಮ್ಮ STMCನ ಅಧ್ಯಕ್ಷರು ಆಗಿರುವ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುವ ಪ್ರತಿಭೆ ಅರಳುವುದು ಗುಡಿಸಲಿನಲ್ಲಿ, ಕೆಸರಿನಲ್ಲಿ ಕಮಲ ಅರಳಿದಂತೆ, ರಾತ್ರಿಯೊಳು ನಕ್ಷತ್ರ ಮಿನುಗಿದಂತೆ. ಇದೀಗ ಅಂತಹ ಪ್ರತಿಭೆಗಳಿಗೆ ತಕ್ಕ ಬಹುಮಾನ ನೀಡುವ ಸಮಯ. ಮೊದಲನೆಯದಾಗಿ 2023-24ನೇ ಸಾಲಿನ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದವರ ಬಹುಮಾನ ವಿವರಣೆಯ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಇಂಗ್ಲಿಷ್ ಶಿಕ್ಷಕಿ ಶ್ರೀಮತಿ ಸೌಮ್ಯ ಮೇಡಮ್ ರವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. 8, 9 ಮತ್ತು 10ನೇ ತರಗತಿ ಮಕ್ಕಳಿಗೆ ವಿದ್ಯಾರ್ಥಿ ಕ್ಷೇಮ ನಿಧಿಯಿಂದ ಕೊಡಮಾಡಿದ ಬಹುಮಾನದ ಹಣ. 8ನೇ ತರಗತಿಯಲ್ಲಿ ಪ್ರಥಮ ಫಾತಿಮತ್ ರೈಸಾ, ದ್ವಿತೀಯ ಆಯಿಷತ್ ಸಹ್ಲಾ, ತೃತೀಯ ಆಯಿಷತುಲ್ ತಸ್ರೀಫಾ. ಉದ್ಘಾಟಕರಾಗಿರುವ ಪ್ರೊಫೆಸರ್ ಲಕ್ಷ್ಮೀನಾರಾಯಣ್ ಭಟ್ ರವರು ಈ ಬಹುಮಾನಗಳನ್ನು ವಿತರಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ 9ನೇ ತರಗತಿಯಲ್ಲಿ ಪ್ರಥಮ ಲಕ್ಷ್ಮಿ, ದ್ವಿತೀಯ ತ್ರಿಷಾ ಹಾಗೂ ತೃತೀಯ ಫಾತಿಮಾ ಅಲ್ಫಿಯಾ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನ ವಿತರಣೆಯನ್ನು ಡಾಕ್ಟರ್ ಲವಿನಾ KB, ಹಿರಿಯ ಉಪನ್ಯಾಸಕರು, ಬಯೋಸೈನ್ಸ್ ವಿಭಾಗ, ಮಂಗಳೂರು ವಿಶ್ವವಿದ್ಯಾನಿಲಯ ಇವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಧನ್ಯವಾದಗಳು ಮೇಡಮ್. 10ನೇ ತರಗತಿಯಲ್ಲಿ ಪ್ರಥಮ ಫಾತಿಮಾ ನದಾ, ದ್ವಿತೀಯ ಮೊಹಮ್ಮದ್ ಮುಹಸಿನ್, ತೃತೀಯ ಫಾತಿಮಾ ತಹನಿಯಾ. ಬಹುಮಾನ ವಿತರಣೆಯನ್ನು ಡಾಕ್ಟರ್ ಪ್ರಶಾಂತ್ KS, ಕ್ಷೇತ್ರ ಸಮನ್ವಯಾಧಿಕಾರಿಗಳು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ಧನ್ಯವಾದಗಳು ಸರ್. ಅವಕಾಶಕ್ಕಾಗಿ ಧನ್ಯವಾದಗಳು. 2022-23ನೇ ಸಾಲಿನ ಓಷಿಯನ್ ಮ್ಯಾಟರ್ಸ್ ರವರು ನಡೆಸಿದ ಪ್ರಾಜೆಕ್ಟಿಗೆ ನಮ್ಮ ಶಾಲೆಯು ಆಯ್ಕೆಯಾಗಿದ್ದು, ಅದರ ಬಹುಮಾನ ವಿತರಣೆಯನ್ನು ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕಿ ಶ್ರೀಮತಿ ಕ್ಯಾರೋಲ್ ಮೇಡಮ್ ರವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. The global learning and observations to benefit the environment and microplastic monitoring protocol trial ಎನ್ನುವ 2 ಯೋಜನೆಗಳಲ್ಲಿ ಆಯ್ಕೆಯಾದ ಕೆಲವು ಶಾಲೆಗಳಲ್ಲಿ ನಮ್ಮ ಶಾಲೆಯೂ ಇದ್ದು, ಅದರಲ್ಲಿ ಕೆಲವು ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಯೋಜನೆಯ ಪ್ರದರ್ಶನೆಯನ್ನು ಮಾಡಿ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಅನ್ನು ಪಡೆದಿರುತ್ತಾರೆ. ಮೊಹಮ್ಮದ್ ಆಫಿಲ್ ಪ್ರಶಸ್ತಿ ವಿತರಣೆಯನ್ನು ನಮ್ಮ ಶಾಲೆಯ SCMCನ ಅಧ್ಯಕ್ಷರು ಶ್ರೀಯುತ ಮೊಹಮ್ಮದ್ ಮೋನೂರವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಮೊಹಮ್ಮದ್ ಆಫಿಲ್, ಲಿಖಿತ್, ತ್ರಿಶಾನ್, ಅಭಿಷೇಕ್, ಮೊಹಮ್ಮದ್ ಮಾಯಿಜಾಲಿ, ಧನ್ಯವಾದಗಳು ಸರ್. ಮುಂದಿನ ಪ್ರಶಸ್ತಿ ವಿತರಣೆಯ ಕಾರ್ಯಕ್ರಮವನ್ನು ಶ್ರೀಯುತ ಅಬ್ದುಲ್ ಮಜೀದ್ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಮೊಹಮ್ಮದ್ ಮುಹಸಿನ್, ಮೊಹಮ್ಮದ್ ಇಕ್ಬಾಲ್, ಫಾತಿಮಾ ತುರಿದಾ, ಫಾತಿಮಾ ನದಾ, ಫಾತಿಮಾ ತಹನಿಯಾ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಶ್ರೀಮತಿ ಮೆಹರುನ್ನೀಸಾ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಡುತ್ತೇನೆ. ಮೇಘಶ್ರೀ, ಮೊಹಮ್ಮದ್ ಹನೀಫ್ ಮಾಸ್, ಮೊಹಮ್ಮದ್ ಸಾಹಿಲ್, ತಸ್ರೀಫ್, ಮೊಹಮ್ಮದ್ ನುಹ್ಮಾನ್. ಧನ್ಯವಾದಗಳು ಮೇಡಮ್. ಈ ಯೋಜನೆಗೆ ಮಾರ್ಗದರ್ಶಕರಾಗಿ ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀಮತಿ ವಿದ್ಯಾವತಿ ಎಂ ಮಾಲಾಡಿ, ಶ್ರೀಮತಿ ಸೌಮ್ಯ ಮೇಡಮ್ ಇವರು ಮಕ್ಕಳಿಗೆ ಈ ಯೋಜನೆಯನ್ನು ಯಶಸ್ವಿಗೊಳಿಸಲು ಸಹಕರಿಸಿದ್ದಾರೆ. ಪ್ರಶಸ್ತಿಯನ್ನು ನಮ್ಮ ಶಾಲೆಯ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ನೀಡಿ ಗೌರವಿಸಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ನನಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಮೊದಲಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಶಾಲೆಯ ಜೊತೆಗೆ ನಮಗೆ ಹಲವಾರು ವರ್ಷಗಳ ಸಂಪರ್ಕ ಇದೆ. ಮೊದಲಿಗೆ ನಾನು ಇಲ್ಲಿಗೆ ಬಂದಿರುವಂಥದ್ದು ಡಾಕ್ಟರ್ ಪ್ರಶಾಂತ್ ಅವರು ಇಲ್ಲಿ ಮುಖ್ಯ ಶಿಕ್ಷಕರಾಗಿದ್ದರು. ಆ ಸಂದರ್ಭದಲ್ಲಿ ಶಂಕರಾನಂದ ಇನವಳ್ಳಿಯವರು ನಮ್ಮ ಶಾಲೆಯಲ್ಲಿ ಒಂದು NSS ಕ್ಯಾಂಪ್ ಮಾಡಬೇಕು ಅಂತ ಹೇಳಿದರು. ಬಹುಶಃ ನಾವೇ ಅವರನ್ನು ಕೇಳಿದ್ವಿ.
ಶಾಲೆಯಲ್ಲಿ ಕ್ಯಾಂಪ್ ಮಾಡ್ಬೋದು ಅಂತ ಆ ಟೈಮಲ್ಲಿ ಮೊದಲಿಗೆ ನಾನು ಈ ಶಾಲೆಗೆ ಬಂದಿರುವಂಥದ್ದು. ಆನಂತರ ಆಗಾಗ ಬರ್ತಾ ಇರ್ತೀವಿ. ಮುಖ್ಯವಾಗಿ ಈ ಗ್ರಾಮ ಮತ್ತು ಪಜೀರ್ ಸುತ್ತಮುತ್ತಲ ಪ್ರದೇಶಗಳು ಮತ್ತು ನಮ್ಮ ಕಾಲೇಜಿಗೆ ಸಂಪರ್ಕದ ಸೇತುವೆಯಾಗಿರುವವರು ನನ್ನ ಹಳೆ ವಿದ್ಯಾರ್ಥಿ ಶಂಕರಾನಂದ ಅವರು. ಹಾಗಾಗಿ ಆಗಾಗ ನಾವು ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ವಿ. ವಿದ್ಯಾರ್ಥಿಗಳೇ, ಒಂದು ಸೂಕ್ತಿ ಇದೆ, ನಹಿ ಜ್ಞಾನೇನ ಸದೃಶಂ. ಜ್ಞಾನಕ್ಕೆ ಅತೀತವಾಗಿರುವಂಥದ್ದು ಯಾವುದೂ ಇಲ್ಲ. ಜ್ಞಾನ ಮುಖ್ಯ. ಜ್ಞಾನಕ್ಕೆ ಶಿಕ್ಷಣ ಮುಖ್ಯ. ಯಾರು ಶಿಕ್ಷಣ ಪಡೀತಾರೆ ಅಥವಾ ಯಾರು ಶಿಕ್ಷಣದಲ್ಲಿ ಯಶಸ್ಸನ್ನು ಪಡೀತಾರೆ? ಶ್ರದ್ಧಾವಾನ್ ಲಭತೆ ಜ್ಞಾನಂ. ಯಾರಿಗೆ ಶ್ರದ್ಧೆ ಇದೆ ಅವರಿಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಜೀವನದಲ್ಲಿ ಯಾವ ರೀತಿ ಈಗ ನಿಮ್ಮ ಮುಂದೆ ಬಹುಮಾನಗಳನ್ನು ಪಡೆದಂಥ ವಿದ್ಯಾರ್ಥಿಗಳು ಅವಿರತವಾದಂತಹ ಶ್ರಮದಿಂದ ಸಾಧನೆಯನ್ನು ಮಾಡಿದ್ರ, ಆ ಸಾಧನೆ ನಿಮಗೆಲ್ಲ ಮಾರ್ಗದರ್ಶನವಾಗಿರಲಿ. ಆ ಸಾಧನೆಯನ್ನು ಮುಂದಿಟ್ಟುಕೊಂಡು ನೀವು ಕೂಡ ಇದೇ ರೀತಿಯಲ್ಲಿ ಮುಂದೊಂದು ದಿನ ಇಲ್ಲಿ ಬಂದು ಬಹುಮಾನವನ್ನು ಪಡೆಯುವಂತಾಗಲಿ ಅಂತ ಹೇಳಿ ಆಶಿಸ್ತಾ ನಿಮಗೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ವಿರಮಿಸ್ತೇನೆ. ಧನ್ಯವಾದ. ಪೌರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ನಮ್ಮ ಕೂಡಲ ಸಂಗಮ ಶರಣರ ಅನುಭವದಿಂದ ಎನ್ನ ಭವದ ಕೇಡು ನೋಡಯ್ಯ ಎನ್ನುವ ಹಾಗೆ ಜ್ಞಾನದ ಬಲವನ್ನು ತಮ್ಮ ಅತ್ಯಂತ ಚಿಕ್ಕ ನುಡಿಗಳಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ತುಂಬ ಅರ್ಥವತ್ತಾಗಿ ನಮ್ಮ ಮನಮುಟ್ಟುವಂತೆ ತಿಳಿಸಿದ ಸರ್ ರವರಿಗೆ ಧನ್ಯವಾದಗಳು. ಕುಕಿಂಗ್ ವಿದೌಟ್ ಫೈರ್, ಟ್ರೆಷರ್ ಹಂಟ್, ಹಗ್ಗ ಜಗ್ಗಾಟ, ಸ್ಮರಣಶಕ್ತಿಯ ಪರೀಕ್ಷೆ ಮುಂತಾದವುಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮಕ್ಕಳು ಅವುಗಳಲ್ಲಿ ಹೌಸ್ಗಳಿಂದ ಅತೀವ ಉತ್ಸುಕತೆಯಿಂದ ಭಾಗವಹಿಸಿ ಹಲವಾರು ಬಹುಮಾನಗಳನ್ನು ಪಡೆದಿರುತ್ತಾರೆ. ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಕನ್ನಡ ಶಿಕ್ಷಕಿಯಾಗಿರುವ ಶ್ರೀಮತಿ ಶಾಲಿನಿ ಆರ್ ರವರು ನಡೆಸಿಕೊಡಲಿದ್ದಾರೆ. ಪ್ರಶಸ್ತಿಗಳನ್ನು ದ್ವಿತೀಯ ಬ್ಲ್ಯಾಕ್ ಹೌಸ್ ರಫೀದಾ, ತೃತೀಯ ಗ್ರೀನ್ ಹೌಸ್ ಅಭಿಷೇಕ್, ಧನ್ಯವಾದಗಳು ಸರ್. ಪ್ರಶಸ್ತಿ ವಿತರಣಾ ಕಾರ್ಯಕ್ರಮವನ್ನು ಶ್ರೀಯುತ ಕೃಷ್ಣಕುಮಾರ್ ಗ್ರಾಮಾಭಿವೃದ್ಧಿ ಅಧಿಕಾರಿಯವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಪ್ರಬಂಧ ಪ್ರಥಮ ವೈಟ್ ಹೌಸ್ ಮೊಹಮ್ಮದ್ ಮೊಹಸಿನ್, ದ್ವಿತೀಯ ಗ್ರೀನ್ ಹೌಸ್ ಲಕ್ಷ್ಮಿ, ತೃತೀಯ ಯೆಲ್ಲೋ ಹೌಸ್ ಫಾತಿಮಾ ನದ. ಮಕ್ಕಳು ವೇಗವಾಗಿ ಬಂದು ಸಹಕರಿಸಬೇಕು. ಉಳಿದವರು ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸಬೇಕು. ಧನ್ಯವಾದಗಳು ಸರ್. ಮುಂದಿನ ಬಹುಮಾನ ವಿತರಣೆಯನ್ನು ಡಾಕ್ಟರ್ ಲವಿನಾ ಕೆವಿ ಇವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಭಾಷಣ ಪ್ರಥಮ ಬ್ಲೂ ಹೌಸ್ ಆಯಿಷತುಲ್ ಅಫ್ರಾ, ದ್ವಿತೀಯ ಯೆಲ್ಲೋ ಹೌಸ್ ಫಾತಿಮಾ ಆಲ್ಫಿಯಾ, ತೃತೀಯ ಯೆಲ್ಲೋ ಹೌಸ್ ಆಯಿಷತುಲ್ ಸಹ್ಲಾ. ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನ ವಿತರಣೆಯನ್ನು ವಾರ್ಡ್ ಸದಸ್ಯರು ಚಂದ್ರಾವತಿ ಮೇಡಮ್ ರವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಮೆಹಂದಿ ಪ್ರಥಮ ಯೆಲ್ಲೋ ಹೌಸ್ ಫಾತಿಮಾ ನದಾ ಮತ್ತು ತಾಹಸೀನಾ, ದ್ವಿತೀಯ ಬ್ಲೂ ಹೌಸ್ ರಾಯಿಲಾ ಮತ್ತು ನುಸೈಬಾ, ತೃತೀಯ ಗ್ರೀನ್ ಹೌಸ್ ಆಯಿಷಾ ನಿಜಾ ಮತ್ತು ಫಾತಿಮಾ ಸಿಜಾ.
ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನ ವಿತರಣೆಯನ್ನು ನಮ್ಮ ಶಾಲೆಯ STMCನ ಅಧ್ಯಕ್ಷರು ಶ್ರೀಯುತ ಮೊಹಮ್ಮದ್ ಮೋನೂರ್ ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮುಖವರ್ಣಕಲೆ ಪ್ರಥಮ ಗ್ರೀನ್ ಹೌಸ್ ಅಭಿಷೇಕ್ ಮತ್ತು ತ್ರಿಶಾನ್, ದ್ವಿತೀಯ ವೈಟ್ ಹೌಸ್ ಮೊಹಮ್ಮದ್ ನುಹ್ಮಾನ್ ಮತ್ತು ನಿಸ್ಸರ್ ಅಹಮದ್, ತೃತೀಯ ಬ್ಲೂ ಹೌಸ್ ಮೊಹಮ್ಮದ್ ಆಫಿಲ್ ಮತ್ತು ಮೊಹಮ್ಮದ್ ಆಸಿಫ್ ವಾಯಿಸ್. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಶಿಕ್ಷಣಾಸಕ್ತರು ಶ್ರೀಯುತ ಶಂಕರಾನಂದ ವಿನವಳ್ಳಿ ಸರ್ ಅವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಕಾಲೇಜ್ ಪ್ರಥಮ ಬ್ಲೂ ಹೌಸ್ ಮೊಹಮ್ಮದ್ ಆಫಿಲ್ ಮತ್ತು ತಂಡ, ದ್ವಿತೀಯ ಯೆಲ್ಲೋ ಹೌಸ್ ಫಾತಿಮಾ ನದಾ ಮತ್ತು ತಂಡ, ತೃತೀಯ ಗ್ರೀನ್ ಹೌಸ್ ಫಾತಿಮಾ ತಾನಿಯಾ ಮತ್ತು ತಂಡ. ಟೀಮಲ್ಲಿ ನೆಕ್ಸ್ಟ್ ಇನ್ನೊಂದುಂಟಾ? ಧನ್ಯವಾದಗಳು ಸರ್. ಮುಂದಿನ ಬಹುಮಾನ ವಿತರಣೆಯನ್ನು ನಮ್ಮ ಖಾಯಂ STMCಯ ಸದಸ್ಯೆ ಅಂಗನವಾಡಿಯ ಕಾರ್ಯಕರ್ತೆ ಸರಸ್ವತಿ ಮೇಡಮ್ ರವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಬೆಂಕಿರಹಿತ ಅಡುಗೆ ಪ್ರಥಮ ಯೆಲ್ಲೋ ಹೌಸ್ ಫಾತಿಮಾ ನದಾ ಮತ್ತು ತಂಡ, ದ್ವಿತೀಯ ಬ್ಲೂ ಹೌಸ್ ಆಯಿಷತುಲ್ ರಾಯಿಲಾ ಮತ್ತು ತಂಡ, ಮತ್ತು ಸಮಾಧಾನಕರ ಬಹುಮಾನ ತಂಡದ ನಾಯಕರು ಬಂದು ಬಹುಮಾನವನ್ನು ಸ್ವೀಕರಿಸುವುದು. ಬ್ಲ್ಯಾಕ್ ಹೌಸ್ ಸಮಾಧಾನಕರ ಬಹುಮಾನ ಬ್ಲ್ಯಾಕ್ ಹೌಸ್, ಗ್ರೀನ್ ಹೌಸ್, ವೈಟ್ ಹೌಸ್, ರೆಡ್ ಹೌಸ್. ಟೀಮಿನ ನಾಯಕರು ಬಂದು ಬಹುಮಾನವನ್ನು ಸ್ವೀಕರಿಸುವುದು. ವೇಗವಾಗಿ ಬರುವುದು ಮಕ್ಕಳೇ, ವೇಳೆ ಆಗ್ತಾ ಇದೆ. ಉಳಿದ ಮಕ್ಕಳು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸುವುದು. ಧನ್ಯವಾದಗಳು ಮೇಡಮ್. ಸ್ಮರಣಶಕ್ತಿಯ ಆಟ 8ನೇ ತರಗತಿಯಿಂದ ಪ್ರಥಮ ಗ್ರೀನ್ ಹೌಸ್ ಆಯಿಷಾ ರಿಮ್ಷಾ, ದ್ವಿತೀಯ ಗ್ರೀನ್ ಹೌಸ್ ಸಲ್ಮಾನ್ ಪಾರೀಶ್, ತೃತೀಯ ಬ್ಲೂ ಹೌಸ್ ಆಯಿಷತುಲ್ ಅಫ್ರಾ. ಮುಂದಿನ ಬಹುಮಾನವನ್ನು ನಮ್ಮ ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯರು ಶ್ರೀಮತಿ ಶಾಲಿನಿ ಒಲಂಪಿಯಾ ಡಿಸೋಜ ಇವರು ನೀಡಿ ಗೌರವಿಸಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಒಂಬತ್ತನೇ ತರಗತಿಯಿಂದ ಪ್ರಥಮ ಗ್ರೀನ್ ಹೌಸ್ ತಸ್ರಿಫಾ, ದ್ವಿತೀಯ ಗ್ರೀನ್ ಹೌಸ್ ಆಯಿಷಾ ನಿಜಾ, ತೃತೀಯ ಗ್ರೀನ್ ಹೌಸ್ ಲಕ್ಷ್ಮಿ. ಮುಂದಿನ ಬಹುಮಾನ ವಿತರಣೆಯನ್ನು ಚಂದ್ರಾವತಿ ಮೇಡಮ್ ರವರು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹತ್ತನೇ ತರಗತಿಯಿಂದ ಪ್ರಥಮ ಗ್ರೀನ್ ಹೌಸ್ ಲಿಖಿತ್, ದ್ವಿತೀಯ ವೈಟ್ ಹೌಸ್ ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನ ವಿತರಣೆಯನ್ನು ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಡಾಕ್ಟರ್ ಪ್ರಶಾಂತ್ ಸರ್ ನೀಡಿ ಗೌರವಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ತೃತೀಯ ಯೆಲ್ಲೋ ಹೌಸ್ ಮೊಹಮ್ಮದ್ ಸಾಬಿತ್.
ಧನ್ಯವಾದಗಳು ಸರ್. ಬಹುಮಾನ ವಿತರಣೆಯನ್ನು ನೆರವೇರಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಮೇಡಮ್ ತಮಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಡಾಕ್ಟರ್ ಪ್ರಶಾಂತ್ ಸರ್ ನಮ್ಮನ್ನು ಉದ್ದೇಶಿಸಿ ನಮ್ಮ ಮಕ್ಕಳಿಗೆ ಒಂದೆರಡು ಪ್ರೇರಣೆಯ ನುಡಿಗಳನ್ನು ಆಡಬೇಕೆಂದು ಅವರಲ್ಲಿ ವಿನಂತಿಸುತ್ತಾರೆ. ಶಾಲೆ ಅನ್ನುವಂಥ ಪಾವೂರು ಶಾಲೆ ಅಂತ ನಾನು ಯಾವತ್ತೂ ಹೇಳುವುದಿಲ್ಲ ಶಾಲೆಯನ್ನು. ಅದು ನನ್ನ ಪಾವೂರಿನ ಶಾಲೆ ಅಂತಲೇ ಹೇಳುವಂಥದ್ದು. ಅದು ಏನೋ ಹೆಮ್ಮೆ, ಏನೋ ಸಂತೋಷ, ಏನೋ ಒಂದು ಪ್ರೀತಿ ಇರುವಂಥದ್ದು. ಹೌದು, ಅದು ಶಾಲೆ ಹೆಸರಲ್ಲಿಯೇ ನನ್ನ ಹೆಸರು ಸೇರಿಕೊಂಡಿರುವಂಥದ್ದು. ಅದು ನನ್ನ ಸಾಧನೆ ಅಂತ ಹೇಳುವುದಿಲ್ಲ, ನನ್ನ ವ್ಯಕ್ತಿತ್ವದ ವಿಶೇಷತೆ ಅಂತ ನಾನು ಯಾವತ್ತೂ ಭಾವಿಸುವಂಥದ್ದು. ಪಾವೂರು ಶಾಲೆ ಹೇಳುವಾಗ ಅದರ ಜೊತೆಗೆ ನನ್ನ ಹೆಸರು ಇರಲೇಬೇಕನ್ನುವಂಥ ರೀತಿಯಲ್ಲಿ ನಾನಿದ್ದಂಥ ಶಾಲೆ ಇದು. ಖಂಡಿತವಾಗಿ ನಾನು ಅದೇ ಮಾತ್ರ ಇನ್ನೊಮ್ಮೆ ಹೇಳಲಿಕ್ಕೂ ನಾನು ಸಂತೋಷ ಪಡ್ತೇನೆ. ನನ್ನ ಶಾಲೆ ಅನ್ನುವಂಥ ಪ್ರೀತಿ ಇರುವಂಥ ಶಾಲೆ ಪಾವೂರು ಶಾಲೆ. ಇವತ್ತು ಬರಲಿಕ್ಕೆ ಸಾಧ್ಯವೇ ಇಲ್ಲದಂಥ ಸ್ಥಿತಿ ಇವತ್ತು. ಒಂದು ಕಡೆಯಲ್ಲಿ ಚುನಾವಣೆ ಡ್ಯೂಟಿ ಇತ್ತು, ಒಂದು ಕಡೆಯಲ್ಲಿ ಅಲ್ಲಿ ಶಾಲೆಗಳಲ್ಲಿ ಕಾರ್ಯಕ್ರಮಗಳಾಗ್ತಾ ಉಂಟು, ಕಚೇರಿಯಲ್ಲಿ ಯಾರಿಲ್ಲ. ಆದರೂ ಸಮೇತ ಪಾವೂರಿಂದ ಆಹ್ವಾನ ಬಂದಾಗ ನಾನು ಅದನ್ನು ಆಹ್ವಾನ ಅಂತ ತಗೊಳ್ಳೋದಿಲ್ಲ, ಅದನ್ನು ಆದೇಶ ಅಂತ ತಗೊಳ್ಳುವಂಥದ್ದು. ಅದು ಆದೇಶ, ನೀನು ಹೋಗಲೇಬೇಕನ್ನುವಂಥ ನನ್ನ ಮನಸ್ಸು ಹೇಳುವಂಥದ್ದು. ಮಕ್ಕಳೇ, ಕನಿಷ್ಠವಾಗಿ ಒಂದೆರಡು ನಿಮಿಷದಲ್ಲಿ ನಾನು ನನ್ನ ಸಂದೇಶವನ್ನು ಕೊಡಲಿಕ್ಕೆ ಇಚ್ಛಿಸುವಂಥದ್ದು. ಶಿಕ್ಷಣ ಅಂದರೆ ಏನು ಅನ್ನುವಂಥದ್ದನ್ನು ಆಲೋಚನೆ ಮಾಡಲಿಕ್ಕೆ ನನ್ನನ್ನು ಪ್ರೇರೇಪಿಸಿದಂಥ ಒಂದು ಚಿಕ್ಕ ಘಟನೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಚ್ಛಿಸ್ತೇನೆ ನಾನು. ಶಿಕ್ಷಣ ಅಂದರೆ ಏನು ಅಂತ ಹೇಳುವಾಗ, ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಹೇಳುವಾಗ ನಾನು ಹೇಳುವಂಥದ್ದು ಏನು ಹೇಳಿದರೆ, ಎಲ್ಲರೂ ಆಲೋಚನೆ ಮಾಡುವಂಥದ್ದು SLC ಒಳ್ಳೆ ಮಾರ್ಕ್ ತೆಗಿಬೇಕು, PUC ಒಳ್ಳೆ ಮಾರ್ಕ್ ತೆಗಿಬೇಕು, ಮುಂದೆ ಶಿಕ್ಷಣವನ್ನು ಮುಂದುವರಿಸಬೇಕು, ವೃತ್ತಿಯನ್ನು ಪಡ್ಕೊಳ್ಬೇಕು, ಸ್ವಾವಲಂಬಿ ಆಗಬೇಕು, ಸಾಧ್ಯ ಆದರೆ ಸಮಾಜಕ್ಕೆ ಏನೋ ಒಂದು ಕೊಡಬೇಕು, ನನ್ನ ಹಂತಕ್ಕೆ ನಾನು ಸಾಕು ಅಂತ ಅನಿಸಿದಾಗ ಸಮಾಜಕ್ಕೆ ಒಂದಷ್ಟು ಕೊಡಬೇಕು ಅನ್ನುವಂಥ ಭಾವವನ್ನು ಮೂಡಿಸುವಂಥದ್ದು ಶಿಕ್ಷಣದ ಪ್ರಾಯೋಗಿಕವಾದಂಥ ಅರ್ಥ ಅಂತ ನಾನು ಭಾವಿಸಿದಂಥದ್ದು. ಎಲ್ಲರೂ ಆಲೋಚನೆ ಮಾಡುವಂಥದ್ದು ಹಾಗೆ. ಶಾಲೆಗೆ ಬಂದ ನಂತರ SLC ಆಗಬೇಕು, ಮಾರ್ಕ್ಸಿಗೆ ಎಲ್ಲ ಆದ ನಂತರ ನನಗೊಂದು ವೃತ್ತಿ ಬೇಕು, ನನಗೊಂದು ಕೆಲಸ ಬೇಕು, ನನ್ನ ಕುಟುಂಬ ಎಲ್ಲ ನನ್ನ ಈಡೇರಿಕೆ ಆದ ನಂತರ ಸಮಾಜಕ್ಕೆ ಏನು ಕೊಡಬೇಕು ಅನ್ನುವಂಥದ್ದು ಪ್ರಾಯೋಗಿಕವಾಗಿ ಆಗುವಂಥದ್ದು. ಒಂದು ವಾರ, ಹೆಚ್ಚು ಕಡಿಮೆ ಒಂದು ವಾರದ ಹಿಂದೆ ಇದೇ ಶಾಲೆ ಒಬ್ಬ ಹಿರಿಯ ವಿದ್ಯಾರ್ಥಿಯನ್ನು, ನಾನು ಹಳೆ ವಿದ್ಯಾರ್ಥಿ ಶಬ್ದ ಬಳಸೋದೇ ಇಲ್ಲ ನಾನು, ಅದು ಹಳೆತಾಗಲಿಲ್ಲ ಅವನಲ್ಲಿ, ಅವನು ಹೊಸತ್ತೇನು ಸಮೇತ. ಒಬ್ಬ ಹಿರಿಯ ವಿದ್ಯಾರ್ಥಿ ನನಗೆ ಆಕಸ್ಮಿಕವಾಗಿ ಭೇಟಿಯಾಗಿದ್ದ. ಹೆಸರನ್ನು ಹೇಳಬೇಕು ಅಂತ ಅನಿಸಿದರೆ ಕೊನೆಯಲ್ಲಿ ಹೇಳ್ತೇನೆ ನಾನು ಬೇಕಿದ್ರೆ. ಭೇಟಿಯಾಗಿದ್ದ. ಶಾಲೆಯಲ್ಲಿ SLC ಆದಾಗ ಪಾಸ್ ಅಂತೂ 100% ಆಗಲಿಲ್ಲ ಅವನು. ಸಪ್ಲಿಮೆಂಟರಿ ಎಕ್ಸಾಮು ಕಟ್ಟಲಿಕ್ಕೆ ಬರಲಿಲ್ಲ, ಇಡೀ ವರ್ಷ ಕಲ್ಲೂ ಇಲ್ಲ, 10ನೇವರೆಗೂ ಬಂದಿದ್ದಾನೆ. ಬೇಸಿಕ್ ಆಗಿ ಅವನಿಗೆ ಏನು ಬೇಕಿತ್ತು ಶಿಕ್ಷಣ ಅಷ್ಟನ್ನು ಮಾತ್ರ ಪಡ್ಕೊಂಡಿದ್ದಾನೆ. ಆದರೆ ಇಡೀ ವರ್ಷ ಗಮ್ಮತ್ತಲ್ಲೇ ಇದ್ದ. SLC ಆದಂತೆ ನಿಲ್ಲಿಸಿರ್ಬೋದು. ಒಂದು 21-22 ವರ್ಷ ಆಗಿರ್ಬೋದು, ಈಗ ಮದುವೆಯೂ ಆಗಿದೆ. ಭಾರಿ ಖುಷಿಯಲ್ಲಿ ಬಂದು ಮಾತಾಡಿಸಿದ, ಏನು ಹಿಂಜರಿಕೆ ಇಲ್ಲ, ಏನಿಲ್ಲ. ಎಷ್ಟು ಪ್ರೀತಿಯಿಂದ ಮಾತಾಡಿಸಿದ ಹೇಳಿದರೆ ನನಗೆ ಕಣ್ಣಲ್ಲಿ ನೀರು ಬಂದು ಹೋಯಿತು. ಇಷ್ಟು ಪ್ರೀತಿಯನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯವ ಅನ್ನುವಂಥ ಒಬ್ಬ ಶಿಕ್ಷಕನ ಮೇಲೆ. ಏನು ಮಾಡ್ತಾ ಇದ್ದೀವಿ ಕೇಳುವಾಗ ಹೆಮ್ಮೆಯಿಂದ ಹೇಳ್ತೇನೆ, ಸರ್ 4ವರೆಗೆ ಹೇಳ್ತೇನೆ ಸರ್, ಬೆಳಿಗ್ಗೆ 4:30ಯಿಂದ 8 ಗಂಟೆವರೆಗೆ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ನನ್ನ ವ್ಯವಹಾರ ಉಂಟು ಮಾರ್ಕೆಟಲ್ಲಿ, ಹೋಲ್ಸೇಲ್ ಡೀಲಿಂಗ್. 8 ಗಂಟೆಯ ನಂತರ ಮನೆಗೆ ಹೋಗ್ತೇನೆ, ಫ್ರೆಶ್ ಆಗ್ತೇನೆ. 9 ಗಂಟೆ ನನ್ನದೊಂದು ಚಿಕ್ಕ ಅಂಗಡಿ ಇಟ್ಕೊಂಡಿದ್ದೇನೆ, ಅಲ್ಲಿ ಅಂಗಡಿಗೆ ಹೋಗ್ತೇನೆ. ಸಂಜೆ 4:30-5 ಗಂಟೆ ನಂತರ ಝೊಮ್ಯಾಟೋದಲ್ಲಿ ಕೆಲಸ ಮಾಡ್ತೇನೆ. ಅವನು ಎಷ್ಟು ದುಡಿತಾನೆ ಅನ್ನುವಂಥದ್ದು ಹೇಳಿದಂಥದ್ದು ನನಗಿಂತ ಹೆಚ್ಚಾಗಿರ್ಬೋದು, ಅದು ಮುಖ್ಯ ಅಲ್ಲ. ಅದೆಲ್ಲ ಆದ ನಂತರ ಸ್ವಲ್ಪ ಖುಷಿಯಲ್ಲಿದ್ದೇನೆ, ಗಮ್ಮತ್ತಲ್ಲಿದ್ದೇನೆ ಸರಿ. ಅದು ಶಿಕ್ಷಣ ಪಡೆದ ನಂತರ ಒಂದು ಹಂತಕ್ಕೆ ಬಂದಾಗ ಅವನು ಮಾಡಿದಂಥ ಸಾಧನೆ ಅಂತ ನಾನು ಭಾವಿಸುವಂಥದ್ದು. ಅವನೇನೋ ಇಂಜಿನಿಯರ್ ಆಗಿ ಸಾಕಷ್ಟು ಗಳಿಸ್ತಾ ಇದ್ರೆ ಅವನಿಗೆ ಖುಷಿ ಅನ್ನುವಂಥ ಶಬ್ದ ಕೊನೆಯಲ್ಲಿ ಬರ್ತಿರಲಿಲ್ಲ, ಸಂತೋಷ ಅನ್ನುವಂಥ ಶಬ್ದ ಬರ್ತಿರಲಿಲ್ಲ ಅವನ ಬಾಯಲ್ಲಿ, ಸಂತೃಪ್ತ ಭಾವ ಬರ್ತಿರಲಿಲ್ಲ. ಅದರ ನಂತರ ಮಾತಾಡಿದ ಸಾಕು ಅನ್ನುವಷ್ಟೊತ್ತು ಮಾತಾಡಿದ. ಹೋದ ನಂತರ ಒಂದು 10 ನಿಮಿಷದ ನನಗೆ 10 ನಿಮಿಷದ ಆಡಿಯೋ ಮೆಸೇಜ್ ಕಳಿಸಿದ್ದಾನೆ. ಅವನು ಹೇಳ್ತಾನೆ, ಸರ್ ಇನ್ನೊಂದು 1 ವರ್ಷದೊಳಗೆ ನಾನು ಫಾರಿನಿಗೆ ಹೋಗ್ತೇನೆ, ದೊಡ್ಡ ಜನ ಆಗ್ತೇನೆ ಸರ್, ನಾನು ದೊಡ್ಡ ಜನ ಆಗ್ತೇನೆ, ಆಗ ಬಂದು ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೇನೆ. ನೆಕ್ಸ್ಟ್ ಬರುವಾಗ ನಾನು ಇವತ್ತಿದ್ದ ಆಗಿರೋದಿಲ್ಲ ಸರ್, ನಾನು ದೊಡ್ಡ ಜನ ಆಗ್ತೇನೆ. ಆ ಆತ್ಮವಿಶ್ವಾಸ ಬರಬೇಕಿದ್ರೆ ಅದು ಸರ್ಕಾರಿ ಶಾಲೆಯ ವಿಶೇಷತೆಯನ್ನು ನಾನು ಭಾವಿಸುವಂಥದ್ದು, ಪಾವೂರಿನ ವಿಶೇಷತೆ ಅದು ಪಾವೂರು ಶಾಲೆಯ ವಿಶೇಷತೆ. ಅವನನ್ನು ದೊಡ್ಡ ವ್ಯಕ್ತಿ ಮಾಡಲಿಲ್ಲ, ಆದರೆ ಅವನಲ್ಲಿ ಜೀವನದಲ್ಲಿ ಒಂದು ಸಂತೃಪ್ತ ಭಾವವನ್ನು ತಂದಿದೆ. ನಾನು ಮುಂದೊಂದು ದಿನ ದೊಡ್ಡ ಜನ ಆಗ್ತೇನೆ ಅನ್ನುವಂಥ ಆತ್ಮವಿಶ್ವಾಸವನ್ನು ಹುಟ್ಟಿಸಿದೆ. ಅದು ಸರ್ಕಾರಿ ಶಾಲೆ, ಇಂತಹ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಪಾವೂರು ಶಾಲೆ ವಿಶೇಷತೆ ನಾನು ಯಾವತ್ತೂ ಭಾವಿಸುವಂಥದ್ದು. ಅದಾದ ನಂತರ ನಾನು ಭಾವಿಸುವಂಥದ್ದು, ವಿದ್ಯಾರ್ಥಿಗಳನ್ನು ಹೈಯೆಸ್ಟ್ ಮಾರ್ಕ್ ತೆಗಿಬೇಕು, ದೊಡ್ಡ ಸಾಧನೆ ಮಾಡಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಳ್ಳುವಂಥದ್ದಲ್ಲ. ಆ ಮಾನವೀಯ ಸಂಬಂಧವನ್ನು ಇವತ್ತೂ ಅವನು ಉಳಿಸ್ಕೊಳ್ಬೇಕಿದ್ರೆ, ಆ ಸಂತೃಪ್ತ ಭಾವ ಅವನಲ್ಲಿ ಇರಬೇಕಿದ್ರೆ, ಮಕ್ಕಳ ಫೋಟೋ ತೋರಿಸ್ತಾನೆ, ಮನೆಯವರ ಫೋಟೋ ತೋರಿಸ್ತಾನೆ, ಅದೆಲ್ಲವೂ ಅವನ ಖುಷಿ, ಜೀವನವನ್ನು ಸಂಭ್ರಮಿಸುವಂತಹ ರೀತಿಯ ಅದು ಜೀವನ ಸಂಭ್ರಮ.
ಇನ್ನು ಮುಂದಿನ ಜೀವನದಲ್ಲಿ ನಮಗೆ ಬೇಕಾದಂಥದ್ದು ಅದೇ ಬೇಕಾದಂಥದ್ದು. ಜೀವನವನ್ನು ಸಂಭ್ರಮಿಸುವಂತಹ ಮನೋಭಾವನೆಯನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆದರೆ ಅದು ಶಿಕ್ಷಣದ ಉದ್ದೇಶ ಅಂತ ನಾನು ಭಾವಿಸುವಂಥದ್ದು. ಅಂಥ ಎಲ್ಲ ಕೆಲಸಗಳಲ್ಲಿ ಪಾವೂರು ಶಾಲೆ ವಿಶೇಷವಾಗಿರುವಂತಹ ಶಾಲೆ. ಇಲ್ಲಿ ಆ ಕೊಣಾಜೆ ಕಳೆದು ಬರುವ ಹಾಗೆ ಏನೋ ಒಂದು ರೋಮಾಂಚನ ಆಗುವಂಥದ್ದು. ಅಲ್ಲಲ್ಲಿ ಸಿಗುವಂಥ ನಗುಮುಖಗಳು, ಆ ನಮಸ್ತೆ ಸರ್ ಅನ್ನುವಂಥ ಭಾವ ಖಂಡಿತವಾಗಿ ವಿಶೇಷವಾದಂಥದ್ದು. 10 ವರ್ಷಗಳ ಕಾಲ ಇಲ್ಲಿ ಕಳೆದಂತಹ ದಿನಗಳನ್ನು ಮತ್ತೊಮ್ಮೆ ನೆನಪಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದಂಥದ್ದು. ಪ್ರೀತಿಯ ಆಹ್ವಾನ ಶಾಲಿನಿ ಮೇಡಮ್ಗೆ ಬಂದಂಥದ್ದು. ಶಂಕರಾನಂದ ಸರ್ ಒಂದು ವಾರಕ್ಕೊಮ್ಮೆ ನಮ್ಮ ಬೀರುವಂಥದ್ದು. ನಾನು ಕಲಿತ ಶಾಲೆ ನನ್ನ ಊರು ಅನ್ನುವಂಥದ್ದನ್ನು ಯಾವತ್ತೂ ಮರಿಬಾರ್ದು ಅನ್ನುವಂಥದ್ದನ್ನು ನೆನಪಿಸಿದಂಥದ್ದು ಶಂಕರಾನಂದ ಇನವಳ್ಳಿ ಅವರು, ಅವರ ಕುಟುಂಬಸ್ಥರು, ಅವರ ಸಹೋದರರು. ನಾನು ಯಾವತ್ತೂ ಎಲ್ಲಿ ಯಾವ ವೇದಿಕೆಯಲ್ಲಿದ್ದಾಗಲೂ ಹೇಳ್ತೇನೆ, ನಾನು ಸಮಾಜಕ್ಕೆ ಏನು ಕೊಡಬೇಕು ಅನ್ನುವಂಥ ಋಣ ನಮ್ಮ ಪ್ರತಿಯೊಬ್ಬರ ಮೇಲೂ ಇರುವಂಥದ್ದು. ಅದನ್ನು ನನ್ನಲ್ಲಿ ಜಾಗೃತಗೊಳಿಸಿದಂಥದ್ದು ಶಂಕರಾನಂದ ಸೆಳ್ಳವರ ಸಹೋದರರ ಹೆಸರನ್ನು ಹೇಳಲಿಕ್ಕೆ ನಾನು ಇಚ್ಛಿಸುವುದಿಲ್ಲ, ಅವರು ಇಚ್ಛಿಸಿಲ್ಲ, ಅದು ನಾನು ಇಚ್ಛಿಸಿಲ್ಲ. ಮತ್ತೊಂದು ನಾನು ಯಾವತ್ತೂ ಧನ್ಯವಾದ ಹೇಳಬೇಕಾದಂಥದ್ದು ಮೊಹಮ್ಮದ್ ಮೋನೂರ್ ಅವರಿಗೆ, SDMC ಅಧ್ಯಕ್ಷರಿಗೆ. ನಿನ್ನ ಶಾಲೆ ಅನ್ನುವಂಥದ್ದನ್ನು ನನ್ನಲ್ಲಿ ಆ ಮನೋಭಾವನೆಯನ್ನು ಬೆಳೆಸಿದಂಥದ್ದು ಮೊಹಮ್ಮದ್ ಮೋನೂರ್ ಅವರು. ಸರ್ ಏನು ಮಾಡೋದು ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟು, ಪ್ರೋತ್ಸಾಹವನ್ನು ಕೊಟ್ಟು, ಒಂದು ಮಾರ್ಗದರ್ಶನ ಕೊಟ್ಟಂಥವರು ಶ್ರೀ ಮೊಹಮ್ಮದ್ ಮೋನೂರ್ ಅವರು. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಎಲ್ಲರ ಹೆಸರನ್ನು ನಾನು ಹೇಳಬೇಕು. ಈ ಗಿರಿಜಕ್ಕೆ ಇದ್ದಾರೆ, ಕುಸುಮಕ್ಕೆ ಇದ್ದಾರೆ, ರೀನಕ್ಕೆ ಇದ್ದಾರೆ, ಎಲ್ಲವೂ ವಿಶೇಷವಾದಂಥ ವ್ಯಕ್ತಿತ್ವಗಳು. ಅದು ಯಾಕೆ ವಿಶೇಷತೆ ನನ್ನ ಕಾರಣಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಮಕ್ಕಳೇ. ಪ್ರತಿಯೊಂದು ವೇದಿಕೆಯಲ್ಲಿರುವಂಥ ಪ್ರತಿಯೊಬ್ಬರ ಬಗ್ಗೆಯೂ ಅಪಾರವಾದಂಥ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ಮಾತು, ಶೈಕ್ಷಣಿಕ ಸಾಧನೆ ಅನ್ನುವಂಥದ್ದನ್ನು, ಏನು ಸಾಧನೆ ಮಾಡಬೇಕನ್ನುವಂಥದ್ದನ್ನು ಮಾರ್ಕ್ಸ್ನ ಮೇಲೆ ಆಧರಿಸಿಕೊಂಡು ನಿರ್ಧರಿಸಬೇಡಿ. ನಮ್ಮಲ್ಲಿ ಸಾಮರ್ಥ್ಯ ಇದ್ದರೆ, ನಮ್ಮಲ್ಲಿ ಒಳ್ಳೆಯ ಮನಸ್ಸಿದ್ರೆ ಖಂಡಿತ ಸಂತೃಪ್ತವಾದಂಥ ಜೀವನವನ್ನು ಸಾಧಿಸಲಿಕ್ಕೆ ಸಾಧ್ಯ. ಅದೆಲ್ಲವೂ ನಿಮ್ಮದಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಧನ್ಯವಾದಗಳು. ಧನ್ಯವಾದಗಳು. ಹೌದು ಸರ್, ನೀವು ಹೇಳಿದಂತೆ ಇವತ್ತಿಗೂ ಕೂಡ ಈ ಶಾಲೆಯನ್ನು ಪ್ರಶಾಂತ್ ಸರ್ ಶಾಲೆ ಅಂತಲೇ ಕರೆಯುತ್ತಾರೆ. ನೀವು ಹೇಳಿದ ಹಾಗೆ ನಾನು ಟ್ರಾನ್ಸ್ಫರ್ ಆಗಿ ಬಂದ ಮೊದಲನೆಯ ದಿನವೇ ಯಾವ ಶಾಲೆ ಅಂತ ಕೇಳಿದಾಗ ನಾನು ಈನೋಳಿ ಪಾವೂರು ಅಂತ ಹೇಳಿದೆ. ಅವರಿಗೆ ಯಾರಿಗೂ ಗೊತ್ತಾಗಲಿಲ್ಲ. ಓ ಪ್ರಶಾಂತ್ ಸರ್ ಶಾಲೆಯಾ ಅಂತ ಹೇಳಿದರು. ಆಗ ಗೊತ್ತಾದದ್ದು. ಯಾಕಂದರೆ ಪಾವೂರು ಅಂತ ಹೇಳುವಾಗ ಹರೇಕಳ ಪಾವೂರು ಮತ್ತು ಈ ಪಾವೂರು ಕ್ಲಾಶ್ ಆಗುವಾಗ ಪ್ರಶಾಂತ್ ಸರ್ ಹೆಸರು ಅದನ್ನು ಸರಿಯಾಗಿ ಡಿಸ್ಟಿಂಗ್ವಿಷ್ ಮಾಡ್ತದೆ. ತುಂಬ ಅರ್ಥವತ್ತಾದ ರೀತಿಯಲ್ಲಿ ಮನಮುಟ್ಟುವಂತೆ ಸಾಧನೆಗೈಯುವುದು ಹೇಗೆ, ಯಾವುದು ನಿಜವಾದ ಸಾಧನೆ, ತಮ್ಮನ್ನು ತಾವು ಮೀರಿ ಬೆಳೆಯುವುದೇ ನಿಜವಾದ ಸಾಧನೆ ಅನ್ನುವುದನ್ನು ತಮ್ಮ ನುಡಿಗಳ ಮೂಲಕ ನಮ್ಮ ಮಕ್ಕಳಿಗೆ ಮನಮುಟ್ಟುವಂತೆ ಹೇಳಿದ್ದೀರಿ ಸರ್. ತಮಗೆ ಮತ್ತೊಮ್ಮೆ ತುಂಬೃದಯದ ಧನ್ಯವಾದಗಳು. ಮುಂದೆ ಇನ್ನೋರ್ವ ಅತಿಥಿಗಳು ಶ್ರೀಯುತ ಕೃಷ್ಣಕುಮಾರ್ PDOರವರು. ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಯುವಕರಾಗ್ತಾ ಇದ್ದೀರಿ, ಈ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದು ಒಳ್ಳೆಯದಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಾನಿಲ್ಲಿ ಶಾಲೆಯಲ್ಲಿ ಬಂದು ಕೆಲವು ಸಲ ಮಾತಾಡಿದ್ದೇನೆ, ಹಾಗೆ ಹೇಳಿರ್ಬೋದು. ಒಂದೇನೆಂದರೆ, ಕರುಣೆಗಿಂತ ಮಿಗಿಲಾದ ಧರ್ಮವಿಲ್ಲ ಅಂತ. ಕರುಣೆಗಿಂತ ಮಿಗಿಲಾದ ಧರ್ಮವಿಲ್ಲ. ಪರೋಪಕಾರ ಪುಣ್ಯ, ಪರಪೀಡನೆ ಪಾಪ. ಇನ್ನೊಬ್ಬರಿಗೆ ಉಪಕಾರ ಮಾಡೋದು, ಇನ್ನೊಬ್ಬರಿಗೆ ಸಂತೋಷ ಕೊಡೋದು, ಅದು ನಮಗೆ ಪುಣ್ಯ. ಇನ್ನೊಬ್ಬರಿಗೆ ತೊಂದರೆ ಮಾಡೋದು, ಇನ್ನೊಬ್ಬರಿಗೆ ಪೀಡೆ ಕೊಡೋದು, ಇನ್ನೊಬ್ಬರಿಗೆ ಹಾನಿಯನ್ನು ಉಂಟು ಮಾಡೋದು, ಇದು ನಮಗೆ ಪಾಪ ಅಂತ. ಹಾಗೆ ಇನ್ನೊಂದು ದೇಶಭಕ್ತಿ ಬೇಕು ನಮ್ಮಲ್ಲಿ. ದೇಶ ಸೇವೆಯೇ ಈಶ ಸೇವೆ, ದೇಶ ಸೇವೆಯೇ ಈಶ ಸೇವೆ. ಹೀಗೆ ಈ ಕೆಲವು ವಿಚಾರಗಳನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಇನ್ನು ನೋಡಿ, ನಮ್ಮ ಬದುಕಂದರೆ ಅದು ಅನೇಕ ಜನರ ಆಶೀರ್ವಾದದ ಒಂದು ಫಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಅಥವಾ ಅದು ಆ ಮಾತು ಸತ್ಯವೇ. ಅನೇಕ ಜನ ನಮ್ಮನ್ನು ಆಶೀರ್ವದಿಸುವವರು. ಶಾಲೆಯಲ್ಲಿ ಮುಖ್ಯವಾಗಿ ಗುರುಗಳು, ನಮಗೆ ವಿದ್ಯೆ ಕಲಿಸುವವರು. ಅದರ ಜೊತೆಗೇನೆ ನಮಗೆ ಶುಭ ಹಾರೈಸುವವರು, ನಮ್ಮ ಹಿತವನ್ನು ಬಯಸುವವರು ಸಮಾಜದಲ್ಲಿ ಅನೇಕ ಮಂದಿ ಇರ್ತಾರೆ. ಈಗ ಉದಾಹರಣೆಗೆ ಇಲ್ಲೊಬ್ಬರು ಹಿರಿಯರು ಶ್ರೀಯುತ ಮೊಹಮ್ಮದ್ ಮೋನೂರ್ ಸರ್ ಅವರು, ಅವರ ಬಗ್ಗೆ ಈಗಾಗಲೇ ನಮ್ಮ BO ಸರ್ ಅವರು ಹೇಳಿದರು. ಹಾಗೆ ಅವರು ಮುಂಚಿಂದಲೂ ನಮ್ಮ ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಇದ್ದುಕೊಂಡು, ಈಗ ಪ್ರಸ್ತುತ SDMC ಅಧ್ಯಕ್ಷರಾಗಿದ್ದುಕೊಂಡು ಈ ಶಾಲೆಯ ಕುರಿತಾಗಿ ತುಂಬ ಕಾಳಜಿಯನ್ನು ಹೊಂದಿದವರು ಅಂತ ಹೇಳಿ ನಮ್ಮನ್ನೆಲ್ಲ ತುಂಬ ಪ್ರೀತಿಸ್ತಾರೆ ಅವರು. ಹಾಗೆ ಇಲ್ಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿದ್ದಾರೆ, PDO ಆಗಿ ನಾನಿದ್ದೇನೆ. ಗ್ರಾಮ ಪಂಚಾಯತ್ನವರು ಕೂಡ ಒಂದು ಶಾಲೆಯ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡೇ ಇರ್ತಾರೆ, ಗಮನಿಸ್ತಾ ಇರ್ತಾರೆ. ಕಾಳಜಿ ಇರ್ತದಂತ. ಹೀಗೆ ಇನ್ನು
ಎಲ್ಲರೂ ಕೂಡ ನೀವು ನೋಡಿ, ಆರೋಗ್ಯ ಇಲಾಖೆಯವರು ಅವರ ಆರೋಗ್ಯದ ಬಗ್ಗೆ ಗಮನಿಸ್ತಾ ಇರ್ತಾರೆ. ಏನೋ ಒಂದು ಆರೋಗ್ಯಕ್ಕೆ ಸಂಬಂಧಿತ ವಿಚಾರ ಏನೋ ಆಗಬೇಕಾದಿದೆ ಅಥವಾ ಏನೋ ಒಂದು ಪರೀಕ್ಷೆಗಳಾಗಬೇಕು, ಅವರ ಕೆಲಸ ಅವ್ರು ಮಾಡ್ತಾರೆ. ಹೀಗೆ ಪ್ರತಿಯೊಂದು ಇಲಾಖೆ, ಆರೋಗ್ಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಮತ್ತು ಮುಖ್ಯವಾಗಿ ನಿಮ್ಮ ಶಿಕ್ಷಣ ಇಲಾಖೆ ನೋಡಿ. ನಾನು ಶಿಕ್ಷಣ ಇಲಾಖೆಯಲ್ಲಿ ಒಂದು ಮಾತು ಕೇಳಿದೆ, ಕಲಿ ನಲಿ ಅಂತ. ತುಂಬ ಒಳ್ಳೆ ಮಾತು, ಕಲಿ ನಲಿ ಅಂತ, ಕಲಿಯುವುದು ಮತ್ತು ನಲಿಯುವುದು ಅಂತ. ನೋಡಿ, ಈ ಶಾಲೆಯೇ ಸಾಕು. ಒಂದು ಮಾತಲ್ಲಿ ಹೇಳಿದ್ರೆ ಶಾಲೆಯೇ ಸಾಕು. ಏನಂದರೆ ಶಾಲೆ ಅಂದರೆ ಮಹಾಭಾರತದ ಹಾಗೆ ಅಂತ ಹೇಳ್ಬೋದು. ಮಹಾಭಾರತದ ಬಗ್ಗೆ ಒಂದು ಮಾತಿದೆ, ನೀವು ಕೇಳಿದ್ದೀರಾ ಗೊತ್ತಿಲ್ಲ. ಇಲ್ಲಿ ಇರುವುದು ಎಲ್ಲಿ? ಮಹಾಭಾರತದಲ್ಲಿ ಇಲ್ಲಿ ಇರುವುದು ಎಲ್ಲ ಕಡೆ ಇದೆ, ಇಲ್ಲಿ ಇಲ್ಲದ್ದು ಎಲ್ಲೂ ಇಲ್ಲ ಅಂತ. ಮಹಾಭಾರತದ ಬಗ್ಗೆ ಇರುವಂಥ ಒಂದು ದೊಡ್ಡ ಹೊಗಳಿಕೆ ಅದು. ಶಾಲೆನೂ ಹಾಗೇನೆ, ಇಲ್ಲಿ ಎಲ್ಲವೂ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಷ್ಟು ವಿಚಾರಗಳು ನಾವು ಅರಿತುಕೊಳ್ಳುವುದು ಉಂಟು. ಹಾಗಾಗಿ ಶಾಲೆ ಎಂಬುದೇ ಒಂದು ಇದೇ ನಮಗೆ. ಈ ಶಾಲಾ ವ್ಯವಸ್ಥೆ ಅಥವಾ ಶಿಕ್ಷಣ ವ್ಯವಸ್ಥೆ ಎಂಬುದೇ ನಮಗೆ ಬದುಕಿಗೆ ಬೇಕಾದ್ದೆಲ್ಲ ಕೊಡ್ತದೆ. ಇನ್ನು 2 ಮಾತು ಹೇಳಿ ನಾನು ಹೆಚ್ಚು ಮುಂದೆ ಹೋಗೋದಿಲ್ಲ. ನೋಡಿ, ಈ ವಿದ್ಯೆಯ ಬಗ್ಗೆ ಒಂದು ಅರ್ಥಪೂರ್ಣವಾದಂತಹ ಒಂದು ಮಾತಿದೆ. ನಾವು ಕಲಿಯುವ ವಯಸ್ಸಿನಲ್ಲಿ ಕಲಿಬೇಕು. ಯಾವ ವಯಸ್ಸಿನಲ್ಲಿ ಹೇಗೆ ಇರಬೇಕು ಹಾಗಾಗಿ ಇರಬೇಕು ನಾವು. ನೋಡಿ, ಮಾತಿದೆ, ಮಕ್ಕಳ ಆಟವು ಚಂದ ಮತ್ತೆ ಯೌವನ ಚಂದ, ಮುಪ್ಪಿನಲ್ಲಿ ಚಂದ ನರೆಗಡ್ಡ. ಮಕ್ಕಳ ಆಟವು ಚಂದ ಮತ್ತೆ ಯೌವನ ಚಂದ, ಮುಪ್ಪಿನಲ್ಲಿ ಚಂದ ನರೆಗಡ್ಡ ಅಂತ. ಈಗ ನೋಡಿ, ಮಕ್ಕಳು ಆಡುವ ಆಟ, ಮಕ್ಕಳ ಆಟ ಅದು ಚಂದ ಅಂತ. ಮತ್ತೆ ಯೌವನ ಬಂದಾಗ ಯೌವನ ಚಂದ ಅಂತ. ಮುಪ್ಪು ಬಂದಾಗ, ಮುದುಕರಾದಾಗ ನರೆಗಡ್ಡ ಚಂದ ಅಂತ ಹೇಳ್ತಾರೆ. ಮಕ್ಕಳು ನೋಡಿ, ನಾವು ಸಹಜವಾಗಿ ಇರಬೇಕು. ಮಕ್ಕಳಾದವರು ಉದಾಹರಣೆಗೆ 8-10 ವಯಸ್ಸಿನವರು ಒಂದು ಅವರ ವಯಸ್ಸಿಗೆ ತಕ್ಕಂಥ ಒಂದು ಚಟುವಟಿಕೆಗಳನ್ನು ಮಾಡ್ತಾ ಇರಬೇಕು, ಆಟ ಆಡ್ಕೊಂಡು ಇರಬೇಕು. ಯುವಕರಾದವರು ಅವರ ಯೌವನದಲ್ಲಿ ಹಾಗೆ ಸಹಜವಾಗಿ ಇರಬೇಕು. ಈಗ ಒಂದು 14 ವಯಸ್ಸಿನವರು ಅಥವಾ ಒಂದು 18 ವಯಸ್ಸಿನವರು ಒಂದು 85 ವರ್ಷದವರ ಹಾಗೆ ಇದ್ದರೆ ಅರ್ಥ ಮಾಡ್ಕೊಳ್ಳಿ. ಯಾರಿಗೂ ಒಂದು 18-20 ವಯಸ್ಸಾಗಿದೆ, ಅವರು 85-90 ವರ್ಷದವರ ಹಾಗೆ ಆದರೆ ಏನೊಂದು ಉದಾಹರಣೆಗೆ ಸ್ವಲ್ಪ ಬೆಂದು ಬೇನೆ ಅಂತ ಇಟ್ಕೊಳ್ಳುವ, ಹೆಂಗೆ ಬೇರೆ ಬೇನಪ್ಪ ಲಕ್ಕೇರನೆ ಆ ಪೂಜಿ ಅಂತ ಹೇಳಿದರೆ ಈ 18-20 ವಯಸ್ಸಿಗೆ ಹೇಗೆ ಕಾಣ್ತದೆ? ಇನ್ನು ನೋಡಿ, ಒಂದು 20 ವಯಸ್ಸಿನವರು 25 ವಯಸ್ಸಿನವರು ಒಂದು ಬೈಕಲ್ಲಿ ಹೋಗ್ತಾರಂದರೆ ಅದು ಸಹಜ. ಹೋಗ್ತಾರಪ್ಪ ಬೈಕಲ್ಲಿ ಅಂತ. ಒಂದು 90 ವಯಸ್ಸಾದವರು ಬೈಕಲ್ಲಿ ಹೋಗ್ತಾರಂದರೆ ಬೋಡ್ಚಿತ್ತಿನ ಈ ಅಜ್ಜರಿಗೆ, ಈ ಪ್ರಾಯದ ಈ ಬೈಕ್ ಬೋಡ್ಚಿತ್ತಿನ ಅಂತ ಹೇಳೋದಿಲ್ವ ಜನ? ಹಾಗೆ ಗೊತ್ತಾಯ್ತಲ್ಲ. ಹಾಗೆ 90 ವಯಸ್ಸಾದವರು 8 ವಯಸ್ಸಿನ ಮಕ್ಕಳ ಹಾಗೆ ವರ್ತಿಸಿದರೆ, 80-90 ವಯಸ್ಸಾದವರು 8-10 ವರ್ಷದ ಮಕ್ಕಳ ಹಾಗೆ ವರ್ತಿಸಿದರೆ ಅದು ನಮಗೆ ಏನೋ ಒಂದು ಸಹಜ ಕಾಣುವುದಿಲ್ಲ. ಅದು ದಾನಿಂದ ಇಂಚ ಅಂತ ಹಾಗೆ ನೋಡಿ, ಸಣ್ಣಗಿರುವಾಗ ನಾವು ಸಣ್ಣಗಿದ್ದ ಹಾಗೇನೆ ಆ ಸಣ್ಣ ಮಕ್ಕಳ ಬಾಲಲೀಲೆಗಳು. ನೀವು ಪ್ರೌಢಾವಸ್ಥೆಗೆ ಬಂದಿದ್ದೀರಿ, ಈಗ ಶಿಕ್ಷಣ ಎಲ್ಲ ಪಡೀತಾ ಇದ್ದೀರಿ, ಇದು ಸಹಜ. ಮುಂದೆ ಯೌವನಕ್ಕೆ ಕಾಲಿರಿಸ್ತಾ ಇದ್ದೀರಿ, ಯೌವನದ ಹಾಗೇನೆ ಯೌವನದ ಕಲಿಯುವಿಕೆ ಉಂಟು ಅಥವಾ ಯೌವನದ ದಿವಸಗಳು. ಆಮೇಲೆ ವಯಸ್ಸಾದ ಮೇಲೆ ಆಮೇಲೆ ಅದು ಹಾಗೆ ಇರಬೇಕಂತ. ಹಾಗೆ ಆದರೆ ನಮ್ಮ ಈ ಬದುಕಿಗಾಗಿ ನೋಡಿ, ನಾನು ವಿದ್ಯೆ ಬಗ್ಗೆ ಹೇಳ್ತೇನೆ ಅಂತ ಹೇಳಿದೆ. ಒಂದು ಮಾತು ನೋಡಿ, ಇಲ್ಲಿ ನಾವು ಕಲಿತುಕೊಳ್ಬೇಕಂತ. ಈ ನಿಮ್ಮ ಮುಂದೆ ಉದ್ಯೋಗಕ್ಕೆ ನೀವು ಹೋಗ್ತೀರಿ ಅಥವಾ ಯಾವುದೇ ಕ್ಷೇತ್ರಕ್ಕೆ, ಕ್ರೀಡೆ ಇರ್ಬೋದು ಅಥವಾ ಕಲಾಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರಕ್ಕೆ ನೀವು ಮುಂದೆ ಅಡಿಯಿರಿಸ್ತೀರಿ, ವಿಜ್ಞಾನವ ಯಾವುದೇ ಕ್ಷೇತ್ರಕ್ಕೆ ಅಡಿಯಿರಿಸ್ತೀರಿ ಮುಂದೆ, ಅದಕ್ಕೆ ಹೋಗುವ ಮುಂಚೆ ಇಲ್ಲಿ ಬೇಕಾದ ತಯಾರಿಗಳು, ಕಲಿಯುವಿಕೆ ಎಲ್ಲ ಇಲ್ಲಿ ಮಾಡಬೇಕಂತ. ಈ ವಿದ್ಯೆ ಬಗ್ಗೆ ನೋಡಿ, ಒಂದು ಮಾತಿದೆ, ನಚೋರ ಹಾರ್ಯಂ ನಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರದಾನಂ ಅಂತ. ಅಂದರೆ ಈ ವಿದ್ಯೆ ಅಂದರೆ ಹೇಗಂದರೆ, ನಚೋರ ಹಾರ್ಯಂ, ಕಳ್ಳರಿಂದ ಈ ವಿದ್ಯೆಯನ್ನು ಕದಿಯುವುದಕ್ಕಾಗುವುದಿಲ್ಲ ಅಂತ. ನಚ ರಾಜಹಾರ್ಯಂ, ರಾಜನಿಂದಲೂ ಇದನ್ನು ಒಯ್ಯುವುದಕ್ಕೆ ಆಗುವುದಿಲ್ಲ ಅಂತ. ನ ಭ್ರಾತೃಭಾಜ್ಯಂ, ಸಹೋದರನಿಗೆ ಸಹೋದರನಿಗೆ ಹಂಚಿಕೊಳ್ಳಿಕ್ಕೆ ಆಗಲ್ಲ ಅಂತ. ಈಗ ನೋಡಿ, ಆಸ್ತಿಯ ವಿಚಾರ ಎಲ್ಲ ಬಂದಾಗ ಪಾಲು ಅಂತ ಹೇಳ್ತಾರೆ, ಅವರಿಗೆ ಅಷ್ಟು ಇವರಿಗೆ ಇಷ್ಟ ಅಂತ. ಹಾಗೆ ವಿದ್ಯೆ ಎಂಬುದು ಅವರವರು ಕಲ್ತದ್ದು ಅವರವರಿಗೆ ಅಂತ.
ನಾವು ಕಲ್ತ್ರೆ ಅದು ಮತ್ತೊಬ್ಬರಿಗಂತ ಆಗಲ್ಲ, ಅದರಲ್ಲಿ ಮತ್ತೊಬ್ಬರಿಗೆ ಪಾಲು ಸಿಗ್ಲಿಕ್ಕಿಲ್ಲ ಅಂತ. ಅಥವಾ ಪಾಲು ಅದನ್ನು ಒಬ್ಬರು ಓದಿ ಅರ್ಥ ಮಾಡಿಕೊಂಡು ಒಬ್ಬರ ಜ್ಞಾನವಾಗಿ ಅದು ಪರಿವರ್ತನೆ ಆದದ್ದು ಅದು ನನಗೆ ಬರಲಿ ಅಂದರೆ ಹಾಗೆ ಬರಲಿಕ್ಕಿಲ್ಲ, ಅದು ನಿಮ್ಮ ಸೊತ್ತಾಗಿರ್ತದಂತ. ಹಾಗೆ ಇನ್ನು ನಚ ಭಾರಕಾರಿ ಅಂತ, ಈಗ ಬೇರೆಲ್ಲ ವಸ್ತುಗಳು, ನೀವು ಒಂದು ವಸ್ತು ತಗೊಂಡ್ರೆ ಹೆಗಲ ಮೇಲೆ ಹೊತ್ತುಕೊಂಡ್ರೆ ಅದಕ್ಕೆ ಇಷ್ಟು ಭಾರ, ಇಷ್ಟು ತೂಕ, ಇಷ್ಟು ಕಷ್ಟ ಅದನ್ನು ಹೊರಲಿಕ್ಕೆ, ಹೀಗೆಲ್ಲ ಹೇಳ್ತಾರೆ. ಆದರೆ ವಿದ್ಯೆ ಎಂಬುದು ಏನೂ ಭಾರ ಇಲ್ಲ ಅಂತ, ಅದು ಸಹಜವಾಗಿ ನಮ್ಮಲ್ಲಿ ಇರ್ತದಂತ ನಾವು ಕಲ್ತುಕೊಂಡದ್ದು. ಹಾಗೆ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ, ಈ ವಿದ್ಯೆಯ ಒಂದು ಸ್ಪೆಷಾಲಿಟಿ, ಇದರ ಒಂದು ವಿಶೇಷತೆ ಏನಂದರೆ ಇದನ್ನು ನೀವು ವ್ಯಯಿಸಿದ ಹಾಗೆ ಅಥವಾ ಹಂಚಿದ ಹಾಗೆ, ಬೇರೆಯವರಿಗೆ ಇದನ್ನು ತಿಳಿಸ್ತಾ ಹೋದ ಹಾಗೆ, ಇನ್ನೊಬ್ಬರೊಟ್ಟಿಗೆ ಹಂಚಿಕೊಂಡ ಹಾಗೆ ಇದು ವೃದ್ಧಿ ಆಗ್ತದೆ ಅಂತ, ಇದು ಹೆಚ್ಚೆಚ್ಚಾಗ್ತದಂತ. ಇದು ವಿದ್ಯೆಯ ಮಹತ್ವ ಅಥವಾ ವಿದ್ಯೆಯ ವಿಶೇಷತೆ. ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ. ಹಾಗೆ ಎಲ್ಲ ಐಶ್ವರ್ಯಗಳಿಗಿಂತಲೂ ಎಲ್ಲ ಸಂಪತ್ತಿ ಏನು ಧನ ಅಂತ ಹೇಳ್ತೇವೆ ನಾವು, ಎಲ್ಲ ಧನಕ್ಕಿಂತಲೂ ಎಲ್ಲ ಸಂಪತ್ತಿಗಿಂತಲೂ ವಿದ್ಯಾಧನವೆಂಬುದು, ವಿದ್ಯೆ ಎಂಬುದು ಅಷ್ಟು ಒಂದು ಮಿಗಿಲಾದುದು, ಅಷ್ಟು ಶ್ರೇಷ್ಠವಾದುದು ಅಂತ ಹೇಳಿ ಈ ವಿದ್ಯೆಯ ಬಗ್ಗೆ ಇರುವಂತಹ ಮಾತು. ಹಾಗೆ ಈ ವಯಸ್ಸಿನಲ್ಲಿ ನೀವು ವಿದ್ಯೆಯನ್ನು ಕರಗತ ಮಾಡಿಕೊಳ್ಬೇಕಾದಂಥ ವಯಸ್ಸು, ಕಲಿಬೇಕಾದಂಥ ವಯಸ್ಸಿನಲ್ಲಿ ಚೆನ್ನಾಗಿ ತಿಳಿದುಕೊಳ್ಳಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಇನ್ನೊಂದು ಮಾತಿದೆ ನೋಡಿ, ಇದು ಬಹಳ ಅಪರೂಪದ ಮಾತು, ಇದು ಎಲ್ಲರೂ ಇದಕ್ಕೆ ಮಹತ್ವ ಕೊಡಲ್ಲ. ಜೀವನದಲ್ಲಿ ನಾನು ಹಾಗೆ ಆಗಬೇಕು, ಹೀಗೆ ಆಗಬೇಕು, ವಿಜ್ಞಾನಿ ಆಗಬೇಕು, ಇಂಜಿನಿಯರ್ ಆಗಬೇಕು, ಶ್ರೀಮಂತನಾಗಬೇಕು, ಸಂಪಾದನೆ ಮಾಡಬೇಕು, ಇನ್ನು ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗಬೇಕು, ಹೀಗೆ ಎಲ್ಲ ಮನುಷ್ಯರಿಗೆ ಇದಿರ್ತದೆ. ಏನು ಗೋಲ್ಸ್ ಅಂತ ಕೆಲವು ಹೇಳ್ತಾರೆ, ನಿಮ್ಮ ಜೀವನದಲ್ಲಿ ಗುರಿ ಇರಲಿ ಅಂತ, ಸಮಾಜ ಸೇವೆ ಮಾಡಬೇಕು, ಹೀಗೆ ಗುರಿ ಬೇಕಂತ ಗುರಿ ಹೇಳ್ತಾರೆ. ನಮ್ಮ ಪಾಠ ಮಾಡುವಾಗೆಲ್ಲ ಹೇಳ್ತಾರೆ ಇಂಥ ಗುರಿಗಳು ಇರ್ತದೆ. ಆದರೆ ಒಂದು ವಿಚಾರ ನಾವು ತಿಳ್ಕೊಳ್ಬೇಕು, ನಮ್ಮ ವ್ಯಕ್ತಿತ್ವದಲ್ಲಿ ನೋಡಿ ಒಂದು ಮಾತು, ನಾ ಗುಣಿ ಗುಣಿನಂ ವೇತಿ ಗುಣಿ ಗುಣಿಷು ಮತ್ಸರಿ ಗುಣೀಚ ಗುಣರಾಗೀಚ ವಿರಲಾಹ ಸರಲೋಜನಃ ಅಂತ. ಅಂದರೆ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬರ ಗುಣವನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಇರಲ್ಲ ಅಂತ. ಇನ್ನೊಬ್ಬರಲ್ಲಿರುವಂತಹ ಒಂದು ಗುಣ, ಅವರ ಗುಣ ಸಂಪತ್ತನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಮೊದಲು ಗುಣವಂತರಾಗಬೇಕು. ಆ ಗುಣವಂತಿಕೆಯನ್ನು ನಾವು ರೂಢಿಸಿಕೊಳ್ಬೇಕು. ನಮ್ಮ ವ್ಯಕ್ತಿತ್ವದಲ್ಲಿ ಬೇರೆ ಬೇರೆ ಸದ್ಗುಣಗಳನ್ನು ಅಳವಡಿಸುವ ಪ್ರಯತ್ನವನ್ನು ನಾವು ಮಾಡಬೇಕು. ಆಗ ಇನ್ನೊಬ್ಬರ ಸದ್ಗುಣಗಳು, ಇನ್ನೊಬ್ಬರ ಗುಣಗಳು ನಮಗೆ ಅರ್ಥ ಆಗ್ತದೆ ಅಂತ ಹೇಳಿ. ಮತ್ತೆ ಇನ್ನು ಎಷ್ಟೋ ಬಾರಿ ಗುಣಿ ಗುಣಿಷು ಮತ್ಸರಿ ಅಂತ, ಒಳ್ಳೆ ಗುಣವಂತರಾಗಿದ್ದವರೊಟ್ಟಿಗೆ ಮತ್ಸರ ಉಂಟಾಗುವುದು, ಅವರಷ್ಟು ಗುಣವಂತರಲ್ವಾ ಅಂತ. ಹಾಗೆ ಮತ್ಸರ ಮಾಡಬಾರ್ದು, ಇನ್ನೊಬ್ಬರ ಗುಣಗಳನ್ನು ಅರ್ಥ ಮಾಡಿಕೊಳ್ಬೇಕು. ಇನ್ನೊಬ್ಬರ ಗುಣವನ್ನು, ಇನ್ನೊಬ್ಬರ ವ್ಯಕ್ತಿತ್ವವನ್ನು ಮೆಚ್ಚುವಂತಹ, ಶ್ಲಾಘಿಸುವಂತಹ, ಅದನ್ನು ಪ್ರೋತ್ಸಾಹಿಸುವಂತಹ ಇಂತಹ ಗುಣಗಳು ನಮ್ಮದಾಗಬೇಕು ಅಂತ ಹೇಳಿಕೊಂಡು ನಾವು ಗುಣವಂತರಾಗಿದ್ದುಕೊಂಡು ಬೇರೆಯವರ ಗುಣಗಳನ್ನು ಗುರುತಿಸಿಕೊಂಡು ಬದುಕುವಂತಹ ಅಂತಹ ಒಂದು ಬದುಕನ್ನು ನಾವು ಜೀವಿಸಿದರೆ ಅದೊಂದು ಶ್ರೇಷ್ಠ ಬದುಕಾಗ್ತದೆ ಅಂತೇಳಿ ಹೇಳ್ತಾ ನಿಮಗೆ ಎಲ್ಲ ರೀತಿಯಲ್ಲೂ ಶುಭವನ್ನು ಹಾರೈಸಿ ನಿಮ್ಮ ಮುಂದಿನ ದಿನಗಳು ಚೆನ್ನಾಗಿರಲಿ ಅಂತೇಳಿ ಹಾರೈಸಿ ಮತ್ತೊಮ್ಮೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಆಗಮಿಸಿದ್ದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಸರ್, ಮನದಾಳದ ಧನ್ಯವಾದಗಳು. ಡಿಸೆಂಬರ್ 22 ಗಣಿತ ಲೋಕ ಕಂಡ ಅಪ್ರತಿಮ ಗಣಿತಜ್ಞರ ಜನ್ಮದಿನ ಮತ್ತು ರಾಷ್ಟ್ರೀಯ ಗಣಿತ ದಿನ. ಇದರ ಪ್ರಯುಕ್ತ ಶಾಲೆಯಲ್ಲಿ ಗಣಿತ ಕೊಲಾಜ್ ರಚನೆ, ಮಾದರಿ ರಚನೆ, ಮ್ಯಾಥಮೆಟಿಕಲ್ ಸ್ಕೆವೆಂಜರ್ ಗೇಮ್, ಸುಡುಕೋ ಮತ್ತು ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಅದರ ಪ್ರಶಸ್ತಿ ವಿತರಣಾ ಸಮಾರಂಭವನ್ನು ಈಗ ನಮ್ಮ ಶಾಲೆಯ ಸಮಾಜ ಶಿಕ್ಷಕರು ಕಿಶೋರ್ ಸರ್ ನೆರವೇರಿಸಿಕೊಡಲಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಟೀಮ್ ಲೀಡರ್ ಮಾತ್ರ ವೇಗವಾಗಿ ಆಗಮಿಸಿ ಎಲ್ಲ ಪ್ರಶಸ್ತಿಗಳನ್ನು ಸ್ವೀಕರಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗುರುಭ್ಯೋ ನಮಃ. ರಾಷ್ಟ್ರೀಯ ಗಣಿತ ದಿನಾಚರಣೆ ನಡೆದ ಸ್ಪರ್ಧೆಗಳಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳ ಹೆಸರುಗಳು: ಸುಡುಕು, ಇದರಲ್ಲಿ 2 ಜನ, ಪ್ರಥಮ ಬಹುಮಾನ ಫಾತಿಮತ್ ರೈಸಾ ಮತ್ತು ಜುಲ್ಫಾನಾ, ರೆಡ್ ಹೌಸ್. ಕಾರ್ಯಕ್ರಮದ ಪ್ರಶಸ್ತಿ ವಿತರಣಾ ಸಮಾರಂಭವನ್ನು ಶ್ರೀಯುತ ಲಕ್ಷ್ಮೀನಾರಾಯಣ್ ಭಟ್ ಸರ್ ಅವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ವಿದ್ಯಾರ್ಥಿಗಳು ವೇಗವಾಗಿ ಬರಬೇಕು. ತಂಡದ ಲೀಡರ್ಗಳು ಬಂದರೆ ದ್ವಿತೀಯ ಸಾಕು. ಮೊಹಮ್ಮದ್ ಹಾಫಿಲ್ ಮತ್ತು ಮೊಹಮ್ಮದ್ ಶಾಹಿದ್, ಬ್ಲೂ ಹೌಸ್. ಮುಂದಿನದು ಕೊಲಾಜ್ ಕಾಂಪಿಟೇಷನ್. ಅದರಲ್ಲಿ 4 ಜನ. ಪ್ರಥಮ ಬಹುಮಾನ ಧನ್ಯವಾದಗಳು ಆಯಿಷತ್ ಸರ್. ರಾಹಿಲಾ ಮತ್ತು ತಂಡ, ಬ್ಲೂ ಹೌಸ್. ಪ್ರಶಸ್ತಿಗಳನ್ನು ಲವಿನಾ ಕೆವಿ ಮೇಡಮ್ ರವರು ನೆರವೇರಿಸಿಕೊಡಬೇಕೆಂದು ವಿನಂತಿಸುತ್ತೇನೆ. ದ್ವಿತೀಯ ನಫೀಸಾ ನಹೀಮಾ ಮತ್ತು ತಂಡ, ರೆಡ್ ಹೌಸ್. ಮುಂದಿನದ್ದು ರಸಪ್ರಶ್ನೆ, 6 ಜನ. ಪ್ರಥಮ ಬಹುಮಾನ ಮೊಹಮ್ಮದ್ ಇಕ್ಬಾಲ್ ಮತ್ತು ತಂಡ, ವೈಟ್ ಹೌಸ್. ಪ್ರಶಸ್ತಿಗಳನ್ನು ನಮ್ಮ ಶಾಲೆಯ SDMCನ ಅಧ್ಯಕ್ಷರು ನೀಡಿ ಗೌರವಿಸಬೇಕೆಂದು ಅವರಲ್ಲಿ ಕೇಳಿಕೊಡುತ್ತೇನೆ. ಮಕ್ಕಳು ವೇಗವಾಗಿ ಬರುವುದು. ದ್ವಿತೀಯ ಬೇಗ ಬನ್ನಿ. ನಫೀಸಾ ನಹೀಮಾ ತಂಡ, ರೆಡ್ ಹೌಸ್. ಮುಂದಿನದು ಟ್ರೆಜರ್ ಹಂಟ್. ಧನ್ಯವಾದಗಳು ಸರ್. ಮುಂದಿನ ಪ್ರಶಸ್ತಿ ವಿತರಣೆಯನ್ನು ಶ್ರೀಯುತ ಅಬ್ದುಲ್ ಮಜೀದ್ ರವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಟ್ರೆಜರ್ ಹಂಟ್ ಪ್ರಥಮ ಮಾತ್ರ ಇರೋದು ಮೊಹಮ್ಮದ್ ಇಕ್ಬಾಲ್, ಹಸನ್ ಶಾಹಿ, ಮೊಹಮ್ಮದ್ ಮೊಹಸಿನ್, ವೈಟ್ ಹೌಸ್. ಬೇಗ ಬರುವುದು ಮಕ್ಕಳೇ. ಮುಂದಿನದ್ದು ಗಣಿತ ಮತ್ತು ವಿಜ್ಞಾನ. ಧನ್ಯವಾದಗಳು ಸರ್. ಗಣಿತ ಮತ್ತು ವಿಜ್ಞಾನ ಮಾಡೆಲ್ ಮಾಡಿದ ವಿದ್ಯಾರ್ಥಿ, ಬ್ಲೂ ಹೌಸ್ನ ಮೊಹಮ್ಮದ್ ಹಫೀಲ್. ಪ್ರಶಸ್ತಿಯನ್ನು PDO ರವರು ನೀಡಿ ಗೌರವಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗಣಿತ ಮಾಡೆಲ್ ಮತ್ತು ವಿಜ್ಞಾನ ಮಾಡೆಲ್ ಒಟ್ಟಿಗೆ ತೆಗೆದುಕೊಂಡು ಬರುವುದು ಮತ್ತು ಒಮ್ಮೆಲೆ ವೇದಿಕೆಗೆ ಬರುವಂತಹದ್ದು. ಗಣಿತ ಮಾಡೆಲ್ ಮಾಡಿದ ವಿದ್ಯಾರ್ಥಿ ಮೊಹಮ್ಮದ್ ಇಕ್ಬಾಲ್, ಬೇಗ ಹೋಗು, ಮುಂದೆ ಹೋಗ. ವೈಟ್ ಹೌಸ್. ಮೊಹಮ್ಮದ್ ಹಾಫಿಲ್ ಗಣಿತ ಮತ್ತು ವಿಜ್ಞಾನ ವಿದ್ಯಾರ್ಥಿಗಳು ಮಾಡೆಲ್ ತಮ್ಮ ಮಾಡೆಲ್ನೊಂದಿಗೆ ವೇಗವಾಗಿ ಆಗಮಿಸುವುದು. ವೇದಿಕೆಗೆ ಬರಬೇಕು ಬೇಗ. ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಬೇಕು, ಒಟ್ಟಿಗೆ ಹೋಗುವುದು. ಧನ್ಯವಾದಗಳು. ಪ್ರಶಸ್ತಿ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿದ ಸರ್ ಅವರಿಗೆ ಧನ್ಯವಾದಗಳು. ನಮ್ಮ ಮುಖ್ಯ ಅತಿಥಿಗಳಲ್ಲಿ ಬಯೋಸೈನ್ಸ್ ವಿಭಾಗದ ಹಿರಿಯ ಉಪನ್ಯಾಸಕರು ಶ್ರೀಮತಿ ಡಾಕ್ಟರ್ ಲವಿನಾ ಕೆಬಿ ರವರು ಆಗಮಿಸಿದ್ದಾರೆ. ಅವರು ನಮ್ಮ ಮಕ್ಕಳಿಗೆ ಏನು ಥಿಂಕ್ ಮಾಡಬೇಕು ಅಂತ ಹೇಳಿದರೆ, ಯಾರು ಈ ನೆಲ್ಸನ್ ಮಂಡೇಲಾ? ಸೊ ಈ ಪ್ರಶ್ನೆಗಳನ್ನು ನೀವು ನಿಮ್ಮಷ್ಟಿಗೆ ಕೇಳ್ಕೊಳ್ಬೇಕು. ಓಕೆ, ಸೊ ನೆಕ್ಸ್ಟ್ ಎಜುಕೇಷನ್ ಇದು ಒನ್ ಥಿಂಗ್ ನೋ ಒನ್ ಕ್ಯಾನ್ ಚೇಂಜ್ ಆರ್ ನೋ ಒನ್ ಕ್ಯಾನ್ ಟೇಕ್ ಫ್ರಮ್ ಯು. ಸೊ ನಾವು ಶಾಲೆ ಅಂತ ಎನ್ನುವಾಗ ಶಾಲೆಯಲ್ಲಿ ಏನು ಸಿಗ್ತದೆ ನಮಗೆ? ಶಿಕ್ಷಣ, ಅದರೊಟ್ಟಿಗೆ ಒಳ್ಳೆಯ ಅಂಕಗಳು ಮತ್ತು ಉತ್ತಮ ಭವಿಷ್ಯ. ಸೊ ಈ ಮೂರು ಇದು ಇದರ ಉದ್ದೇಶವೇ ಒಂದು ಶಾಲೆ. ಸೊ ಈ ಶಾಲೆಯಲ್ಲಿ ಈ ಮೂರು ಸಿಗಬೇಕಾದ್ರೆ 3 ಪ್ರಮುಖ ವ್ಯಕ್ತಿಗಳಿದ್ದಾರೆ. ಒಂದು ಶಿಕ್ಷಕರು, ಪೋಷಕರು, ಆ ಪೋಷಕರೊಟ್ಟಿಗೆ ವಿದ್ಯಾರ್ಥಿಗಳು. ಸೊ ಈ 3 ಏನು ಪ್ರಮುಖ ಕ್ರಿಯಾಶೀಲ ಪಾತ್ರಧಾರಿಗಳು ಒಂದಕ್ಕೊಂದು ಸಂಬಂಧವನ್ನು ಇಟ್ಕೊಳ್ಬೇಕು. ಆಗ ಮಾತ್ರ ನಮಗೆ ಏನು ಒಳ್ಳೆಯ ಶಿಕ್ಷಣ, ಒಳ್ಳೆಯ ಅಂಕ ಅಥವಾ ಉತ್ತಮ ಭವಿಷ್ಯ ಸಿಗಲು ಸಾಧ್ಯವಾಗ್ತದೆ. ಸೊ ಜಸ್ಟ್ ಕೆಲವೊಂದು ಅನುಭವದ ಮಾತುಗಳಷ್ಟೇ. ಸೊ ನಿಮಗೆ ಶಾಲೆಯಲ್ಲಿ 6 ಸಬ್ಜೆಕ್ಟ್ ಇದೆ ಅಲ್ವಾ? ಸೊ 6 ಸಬ್ಜೆಕ್ಟಲ್ಲಿ ನಿಮ್ಮ ಹತ್ರ ನಾನು ನಿಮ್ಮದು ಯಾವುದು ಫೇವ್ರೇಟ್ ಅಂತ ಕೇಳ್ತೇನೆ. ಫಸ್ಟ್ ಕ್ವಶನ್, ಯಾವ ಸಬ್ಜೆಕ್ಟ್ ನಿಮಗೆ ತುಂಬ ಫೇವ್ರೇಟ್? ಓಕೆ, ಸೊ ಮ್ಯಾಥ್ಸ್ ಅಂತ ಹೇಳಿದಾಗ ನೀವು ಒಂದು ಫಸ್ಟ್ ಕ್ಯೂರಿಯಾಸಿಟಿ ಇರಬೇಕು, ಮ್ಯಾಥ್ಸ್ ಅಂದರೆ ಏನು, ಮ್ಯಾಥ್ಸಲ್ಲಿ ಏನು ಮಾಡಬಹುದು ಅಂತ. ಓಕೆ, ಸಿಂಪಲ್ ಆದ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಸೊ ನಿಮ್ಮ ಶಾಲೆಯಲ್ಲಿ ಮ್ಯಾಥ್ಸ್ ಟೀಚರ್ ನಿಮಗೆ ಟೇಬಲ್ ಬೈಹ್ಯಾಟ್ ಮಾಡಲಿಕ್ಕೆ ಹೇಳ್ತಾರೆ, ಮಗ್ಗಿ ಅಲ್ವಾ? ಸೊ 1ರಿಂದ 20ರವರೆಗೆ ಯೂಶ್ವಲಿ ನನ್ನ ಶಾಲೆಯಲ್ಲಿ 1ರಿಂದ 20ವರೆಗೆ ಬೈಹ್ಯಾಟ್ ಹೇಳಬೇಕಿತ್ತು. ಅಲ್ಲಿ ನನಗೆ ಬರ್ತಿದ್ದದ್ದು ಖಾಲಿ 10ರವರೆಗೆ. 11ರಿಂದ ಹೇಳಬೇಕು ಅಂತ ಹೇಳಿದರೆ ನಾನು ಕ್ಲಾಸಿಗೆ ಬಂಕ್ ಅಷ್ಟೇ. ಸೊ ನೀವು ಹಾಗೆ ಮಾಡಬೇಡಿ. ಸೊ ಈ ಮ್ಯಾಥ್ಸ್ ಅಂತ ಹೇಳುವಾಗ ಫಾರ್ ಎಕ್ಸಾಂಪಲ್ 9 ಟೇಬಲ್
ಆಯಿತಾ? ನಿಮ್ಗೆ ಗೊತ್ತಿದೆ 9 ರವಾಗಿ 9 ಒಂದ್ಲಿ 9, ಆಮೇಲೆ 18, 27, 36, 45 ಹಾಗೆ 54ರಿಂದ 90. ಸೊ ಈ ಮಗಿಯಲ್ಲಿ ಏನು ವಿಶೇಷ? ಕರೆಕ್ಟ್. ಸೊ ಅದನ್ನು ನೋಡಬೇಕು ನೀವು ಮ್ಯಾಥ್ಸ್ ಕಲಿಯುವಾಗ. ಸೊ ರೈಟ್ ಸೈಡಲ್ಲಿ ನೋಡಿದ್ರು ಕೂಡ 9ರಿಂದ 1 ತನಕ ಅಥವಾ 0 ತನಕ ಬರ್ತದೆ. ರಿವರ್ಸ್ ಆಗಿ ಹೋದರೂ ಕೂಡ ಅದರಲ್ಲಿ 9ರಿಂದ 1 ತನಕ ಬರ್ತದೆ. ಅದೇ ರೀತಿ ಮ್ಯಾಥ್ಸ್ ಬಿಟ್ಟು ಈಗ ಸೈನ್ಸ್ ಯಾರ್ದಾದ್ರೂ ಫೇವ್ರೇಟ್ ಇದ್ದರೆ, ಸೊ ಸೈನ್ಸ್ ಅಂತ ಬಂದಾಗ ವಿಜ್ಞಾನ, ಸೊ ನಿಮ್ಮ ತಲೆಯಲ್ಲಿ ಅಥವಾ ಮನಸ್ಸಲ್ಲಿ ಫಸ್ಟ್ ಬರಬೇಕಾದ ವಿಷಯ ಅಂದರೆ ಪ್ರಶ್ನೆ ವೈ, ಯಾಕೆ, ಏನು, ವಾಟ್ ಈಸ್ ದ ರೀಸನ್. ಆಯಿತಾ? ಉದಾಹರಣೆಗೆ ನೀವು ಬೆಳಿಗ್ಗೆ ತಲೆ ಬಾಚ್ಕೊಳ್ತೀರಾ ಅಲ್ವಾ? ಸೊ ತಲೆ ಬಾಚಿದಾಗ ಏನಾಗುತ್ತೆ? ಓಕೆ, ತಲೆ ಬಾಚಿದಾಗ ಅಲ್ಲಿ ಒಂದು ಇಲೆಕ್ಟ್ರೋಸ್ಟ್ಯಾಟಿಕ್ ಅಂದರೆ ಒಂದು ಕರೆಂಟ್ ಪಾಸ್ ಆಗುತ್ತೆ. ಆಯಿತಾ? ಹೆಚ್ಚಿನವರಿಗೆ ಗೊತ್ತಿಲ್ಲ, ಅಲ್ಲೊಂದು ಕರೆಂಟ್ ಪಾಸ್ ಆಗುತ್ತೆ. ನೀವು ಅದನ್ನು ಅದು ಯಾಕೆ ಪಾಸ್ ಆಗ್ತದೆ ಅಂತ ಹೇಳಿ ಅದನ್ನು ನಿಮ್ಮ ಒಳಗೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕು. ಸೊ ಒಂದು ಪೇಪರ್ ತಗೊಳ್ಳಿ, ಅದನ್ನು ಚೂರು ಮಾಡಿ ತಲೆ ಬಾಚಿದ ನಂತರ ಆ ಕೋಮನ್ನು ಆ ಪೇಪರ್ ಹತ್ರ ತೆಕೊಂಡು ಹೋಗಿ, ಆಗ ಅದು ಅದಕ್ಕೆ ಅಟ್ರಾಕ್ಟ್ ಆಗ್ತದೆ. ಅದು ಯಾಕೆ? ಅಲ್ಲೊಂದು ಚಾರ್ಜ್ ಪ್ರೊಡ್ಯೂಸ್ ಆದ ಕಾರಣ. ಅದೇ ರೀತಿ ಆಲ್ರೆಡಿ ನಿಮ್ಮ ಸ್ಕೂಲಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿರ್ಬೋದು. ನೀರು ಮತ್ತು ಎಣ್ಣೆ ಮಿಕ್ಸ್ ಮಾಡಿದಾಗ ಯಾಕೆ ನೀರು ಎಣ್ಣೆಯಲ್ಲಿ ತೇಲ್ತದೆ? ಆಯಿತಾ? ಅದೇ ರೀತಿ ನಿಮ್ಮ ಮನೆಯಲ್ಲಿ ಅಮ್ಮ ಏನು ಮಾಡ್ತಾರೆ, ಹಾಲನ್ನು ಒಲೆ ಮೇಲೆ ಇಟ್ಟು ನಿಮ್ಮ ಹತ್ರ ಹೇಳ್ಕೊಡ್ತಾರೆ, ಮಗು ಅದನ್ನು ನೋಡ್ಕೊ ಅಂತ. ಆಯಿತಾ? ನೀವು ಜಸ್ಟ್ ಏನು ಮಾಡ್ತೀರಿ, ನೋಡ್ತೀರಿ. ಬಟ್ ನೀವು ಒಂದು ವಿಜ್ಞಾನ ಕಲಿತಾ ಇರುವ ಮಕ್ಕಳೇ ಆದರೆ ಯಾಕೆ ಅದು ಎಂತ ಮೇಲೆ ಬರ್ತದೆ, ಯಾಕೆ ಹಾಲು ಉಕ್ಕಿ ಹೋಗ್ತದೆ, ಅದೆಲ್ಲ ಯೋಚನೆ ಮಾಡಬೇಕು. ಯಾಕೆ? ಅದು ಹೌದು ಬಿಸಿ ಆಗ್ತದೆ, ಅಲ್ಲಿ ಏನಾಗ್ತದೆ, ಆವಿಯ ಒತ್ತಡ ಜಾಸ್ತಿ ಆಗ್ತದೆ, ಅದರಿಂದ ಪ್ರೆಷರ್ ಡೆವಲಪ್ ಆಗ್ತದೆ. ಅದಕ್ಕೆ ಅಲ್ಲಿ ಇರುವಂಥ ಕ್ರೀಮಿ ಲೇಯರ್ ಮೇಲೆ ಬರ್ತದೆ ಅಲ್ವಾ? ಆಮೇಲೆ ಹಾಲು ಚೆಲ್ತದೆ. ಸೊ ಇಂಥದ್ದೆಲ್ಲ ನಿಮ್ಮ ದಿನದ ಲೈಫಲ್ಲಿ ಏನೆಲ್ಲ ಆಗ್ತದೆ ಅದನ್ನೆಲ್ಲ ಒಬ್ಸರ್ವ್ ಮಾಡಬೇಕು. ಪ್ರಶ್ನೆ ಹಾಕ್ಕೊಂಡು ಯಾಕೆ ಅದು ಹಾಗಾಗ್ತದೆ ಹೀಗಾಗ್ತದೆ ಅಂತ ಹೇಳಿ ರೀಸನ್ ಹುಡುಕ್ತಾ ಹೋಗಬೇಕು. ಈಗ ಫಾರ್ ಎಕ್ಸಾಂಪಲ್, ನಂಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ಸೋಷಿಯಲ್ ಸೈನ್ಸ್ ಅಂದರೆ ಇಷ್ಟ ಅಂತ, ಆಯಿತಾ? ಆದರೆ ಅದು ತುಂಬ ಇಂಟ್ರೆಸ್ಟ್ ಆಗಿರುವಂಥ ಸಬ್ಜೆಕ್ಟ್. ಯಾಕೆಂದರೆ ಸೋಷಿಯಲ್ ಸೈನ್ಸ್ ಅಂತ ಇದ್ದರೆ ಸಮಾಜ ವಿಜ್ಞಾನ. ಸೊ ಸಮಾಜದೊಟ್ಟಿಗೆ ವಿಜ್ಞಾನ ಸೇರ್ಕೊಂಡಿರುತ್ತೆ. ಆಯಿತಾ? ತುಂಬ ಸೋಷಿಯಲ್ ರಿಫಾರ್ಮರ್ಸ್ ಇರ್ತಾರೆ, ಒಳ್ಳೆ ಸೋಷಿಯಲ್ ರಿಫಾರ್ಮರ್ಸ್ ನೀವು ಕಲ್ತಿರ್ಬೋದು ನಿಮ್ಮ ಸಬ್ಜೆಕ್ಟಲ್ಲಿ. ಸೊ ಅದಲ್ಲದೆ ನಮ್ಮ ನೆಲದಲ್ಲಿ ಎಷ್ಟೆಲ್ಲ ಕವಿಗಳು ಹುಟ್ಟಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಇರ್ಬೋದು, ಬೇಂದ್ರೆ ಇರ್ಬೋದು. ಸೊ ಬೇಂದ್ರೆ ಅವರನ್ನು ಏನಂತ ಕರೀತಾರೆ? ಓಕೆ, ಬೇಂದ್ರೆ ಅಜ್ಜ ಅಂತ ಸಹ ಕರೀತಾರೆ ಅಲ್ವಾ? ಓಕೆ, ಸೊ ಅವರ ಚುಟುಕುಗಳನ್ನು ನೀವು ಸಂಗ್ರಹ ಮಾಡಬೇಕು. ಆಮೇಲೆ ಅದರ ಅರ್ಥ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಸೊ ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ, ಕೆಲವೊಂದು ಹಾಡಿದೆ. ಫಾರ್ ಎಕ್ಸಾಂಪಲ್ ಏನು ಹೇಳೋದು ಅಂತ ಹೇಳಿದರೆ, ಇದೆ ವಾರ್ಷಿಕೋತ್ಸವದಲ್ಲಿ ಅಮ್ಮ ಲೂಸ ಅಥವಾ ಅಪ್ಪ ಲೂಸ ಅಂತ ಹಾಡಿಗೆಲ್ಲ ಡ್ಯಾನ್ಸ್ ಮಾಡೋ ಬದಲು ಇಂಥ ಬೇಂದ್ರೆ ಅವರು ಬರೆದಂಥ ಹಾಡಿರ್ಬೋದು, ಬೇರೆ ಯಾರಾದರೂ ಲೈಕ್ ಮೊದಲೆಲ್ಲ ಏನು ಹೇಳ್ತಿದ್ರು, ತಾಯಿಯೇ ದೇವರು, ತಂದೆಯೇ ದೇವರು. ಸೊ ಇಂಥ ಸುಂದರ ಹಾಡು ಇರುವಾಗ ಅಂಥ ಹಾಡುಗಳಿಗೆ ನೀವು ಏನು ಹಾಡ್ಲಿಕ್ಕೆ ಪ್ರಯತ್ನ ಪಡಬೇಕು, ಅಂಥ ಹಾಡುಗಳಿಗೆ ಡ್ಯಾನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಓಕೆ, ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ ನಾನು. ಸೊ ನಿಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಅಂದರೆ ಡೈಲಿ ಲೈಫ್ ಆ್ಯಕ್ಟಿವಿಟೀಸ್ ಅದನ್ನು ಒಬ್ಸರ್ವ್ ಮಾಡಲಿಕ್ಕೆ ಕಲೀರಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಶಾಲೆಯೇ ತಗೊಳ್ಳಿ. ಶಾಲೆಗೆ ಬಂದಾಗ ನೀವೇನು ಮಾಡ್ತೀರಾ, ಡೈರೆಕ್ಟ್ ಕ್ಲಾಸ್ ಒಳಗೆ ಹೋಗ್ತೀರಾ. ಅದರ ಬದಲು ಒಮ್ಮೆ ಒಂದು ಸುತ್ತ ನೋಡಿ ನಿಮ್ಮ ಶಾಲೆ ಸುತ್ತ ಏನಿದೆ ಅಂತ. ಆಯಿತಾ? ಎಷ್ಟು ಮರ ಇದೆ, ಓಕೆ, ಎಷ್ಟು ಧ್ವಜಸ್ತಂಭ ಇದೆ, ಎಷ್ಟಿದೆ? ಬಚ್ಚವ ಅದನ್ನು ಅಬ್ಸರ್ವ್ ಮಾಡಿದ್ದೀರಾ. ಹಾಗೆ ನೋಡಿ, ಆಯಿತಾ? ನಿಮ್ಮಿಂದ ಏನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಉಂಟು ಶಾಲೆಗೆ, ಅದನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಆಗಲೇ ಪ್ರಶಾಂತ್ ಸರ್ ಹೇಳಿದರು, ಲೈಫಲ್ಲಿ 90 ಅಥವಾ 99 ಮಾರ್ಕ್ಸ್ ತೆಗೆಯುವುದು ಓಕೆ ಖುಷಿ ಕೊಡ್ತದೆ ಒಂದು ವ್ಯಕ್ತಿಗೆ. ಆದರೆ ಅದಕ್ಕಿಂತ ಮುಖ್ಯವಾದದ್ದು ನೀವು ಆ ಮಾರ್ಕ್ಸ್ ತೆಕೊಂಡ ನಂತರ ಹಿರಿಯರಿಗೆ ಹೇಗೆ ಗೌರವ ಕೊಡ್ತೀರಾ, ರೆಸ್ಪೆಕ್ಟ್ ಕೊಡ್ತೀರಾ. ಸೊ ಅದು ಮೇನ್ ಇಂಪಾರ್ಟೆಂಟ್. ಸೊ ಇನ್ನು 2-3 ತಿಂಗಳಲ್ಲಿ ಕೆಲವರು 10th ಎಕ್ಸಾಮ್ ಬರೀತಾ ಇದ್ದೀರಾ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಇನ್ನು ನಿದ್ದೆ ವಿಷಯಕ್ಕೆ ಬರೋದು ಅಂತಾದರೆ, ಸೊ 6ರಿಂದ 9 ಗಂಟೆ ಕೆಲವರು ನಿದ್ದೆ ಮಾಡೋರು ಇರ್ತಾರೆ. ಸೊ ಬಾಡಿಗೆ ರೆಸ್ಟ್ ಬೇಕು, ಮಲಗಲೇಬೇಕು.
ಸೊ ಸ್ಟ್ರೆಸ್ ಆಗಿರುತ್ತೆ. ಬಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಸೊ ಜಪಾನ್ ಕೇಳಿದಿರಲ್ವ ಎಲ್ಲರೂ? ಸೊ ಅಲ್ಲಿ ಎಷ್ಟು ಗಂಟೆ ಮಲಗ್ತಾರೆ ಜಪಾನಲ್ಲಿ? 9 ಗಂಟೆನಾ? ಯಾರು 9 ಗಂಟೆ ಮಲಗೋದಿಲ್ಲ. ಯಾಕೆಂದರೆ ಅಲ್ಲಿ ಅವರು ಎಷ್ಟು ಶ್ರಮಜೀವಿಗಳು ಅಂತ ಹೇಳಿದರೆ ದಿನದಲ್ಲಿ 3 ರಿಂದ 4 ಗಂಟೆ ಮಾತ್ರ ಮಲಗ್ತಾರೆ ಅವರು. ಸೊ ಅಲ್ಲಿ ಯಾವಾಗ ಎಂಥ ಅರ್ಥಕ್ವೇಕ್ ಆಗ್ತದೆ ಅಂತಲೇ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅವರು 34 ಅಥವಾ 26 ನಿಮಿಷಗಳಲ್ಲಿ ಹೊಸ ಹೊಸ ಇನ್ವೆನ್ಷನ್ ಸ್ಟಾರ್ಟ್ ಮಾಡ್ತಾರೆ. ಅಷ್ಟು ವರ್ಕ್ ಹಾರ್ಡ್ ಮಾಡ್ತಾರೆ. ಸೊ ಎಷ್ಟು ಆ ಜಪಾನ್ ಫಾರ್ವರ್ಡ್ ಆಗಿದೆ ಅಂತ ಹೇಳಿದರೆ ಬೇರೆ ಎಲ್ಲ ಕಂಟ್ರಿಗಿಂತ ಮೋಸ್ಟ್ ಫಾರ್ವರ್ಡೆಡ್ ಕಂಟ್ರಿ ಅದು ಜಪಾನ್. ಸೊ ನೀವು ನಿದ್ದೆ ಮಾಡಿ. ಸೊ ಜಾಸ್ತಿ ಕಾನ್ಸಂಟ್ರೇಷನ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಪರೀಕ್ಷೆ ಮೇಲೆ ಅದಕ್ಕಿಂತ ಸಮಯ ಇಟ್ಟಿರಿ. ಓಕೆ, ಜಾಸ್ತಿ ಮೊಬೈಲ್ ಅಂತೂ ಈ ಟೈಮಲ್ಲಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಯೂಸ್ ಮಾಡೋದಾದರೂ ಏನು ಒಳ್ಳೆಯ ವಿಷಯಕ್ಕೆ ಯೂಸ್ ಮಾಡಿ. ಸೊ ನಾವು ನಮ್ಮ ಜೀವನದಲ್ಲಿ ಏನು ಅಪೇಕ್ಷಿಸಿದ್ದೇವೆ ಅದು ನಮಗೆ ಲಭಿಸುತ್ತದೆ. ಸೊ ನಾವು ಆರಿಸಿಕೊಂಡಂಥ ಗುರಿ ಸಾಧಿಸಿಯೇ ತೀರುತ್ತದೆ. ಆದರೆ ಅದಕ್ಕೆ ತಕ್ಕಂಥ ಪ್ರಯತ್ನ ಮಾಡಲೇಬೇಕು. ಸೊ ಎಲ್ಲರಿಗೂ ನೀವೇನು ಇಷ್ಟಪಡ್ತೀರಾ ಅಥವಾ ನಿಮ್ಮ ಮನಸ್ಸಲ್ಲಿ ಏನಾಗಬೇಕು ಅಂತ ಇದೆ ಅದನ್ನು ದೃಢ ನಿರ್ಧಾರ ಮಾಡಿ. ನಾಳೆಗೆ ಯಾವ ಕೆಲಸನೂ ಇಡಬೇಡಿ. ಯಾವ ಕೆಲಸ ಇದೆಯಾ ಅದು ಇವತ್ತೇ ಮಾಡಿ ಮುಗಿಸಿ. ಸೊ ನಾನು ಏನು ಕತೆ ಹೇಳಬೇಕು ಅಂತ ಇದ್ದೆ ಅದನ್ನು ಆಲ್ರೆಡಿ ಸರ್ ಪ್ರಶಾಂತ್ ಸರ್ ಹೇಳಿ ಆಗಿದೆ. ಸೊ ನಾನು ಜಾಸ್ತಿ ಹೇಳೋದಿಲ್ಲ ಆ್ಯಕ್ಚುಲಿ, ಯಾಕೆಂದರೆ ಸಮಯದ ಅಭಾವ ಇರೋದ್ರಿಂದ. ಇನ್ನೊಮ್ಮೆ ಯಾವಾಗಾದರೂ ಟೈಮ್ ಸಿಕ್ಕಿದರೆ ನಾನು ಏನು ಇವತ್ತು ಹೇಳಬೇಕು ಅಂತ ಇದ್ದೆ ಅದನ್ನು ಇನ್ನೊಮ್ಮೆ ಯಾವಾಗಾದರೂ ಬಂದು ನಿಮ್ಮ ಜೊತೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಮ್ಯಾಮ್. ಓಕೆ, ಎಲ್ರಿಗೂ ಆಲ್ ದ ಬೆಸ್ಟ್. ಗುಡ್ ಲಕ್. ಧನ್ಯವಾದಗಳು ಮೇಡಮ್. ತಯಾರಾಗಿದ್ದು ನಮ್ಮ ಒಂದು ವಿದ್ಯಾರ್ಥಿ ವೇದಿಕೆಯಲ್ಲಿ ಅದರ ಡೆಮೋವನ್ನು ನೀಡಬೇಕು ಅಂತ ಮೊದಲಿನಿಂದಲೂ ತಯಾರಾಗಿದ್ದ. ಹಾಗಾಗಿ ಮಗುವಿನ ಉತ್ಸುಕತೆಯನ್ನು ನಿಲ್ಲಿಸುವುದು ಬೇಡ ಅನ್ನುವ ಕಾರಣಕ್ಕಾಗಿ ಒಂದು 5 ನಿಮಿಷದಲ್ಲಿ ಆ ಒಂದು ಮಾದರಿಯ ಪ್ರದರ್ಶನ ಈಗ ವೇದಿಕೆಯಲ್ಲಿ ನಿಮ್ಮ ಮುಂದೆ. ಹಫೀಲ್ ವೇದಿಕೆಯಲ್ಲಿ ಆಗಮಿಸಬೇಕು. ಮಾಡೆಲ್ನ ಹೆಸರನ್ನು ಹೇಳಿ ಮಾಡೆಲನ್ನು ಪ್ರದರ್ಶಿಸಬೇಕು. ವರ್ಕಿಂಗ್ ಮಾಡೆಲನ್ನು ಮಾಡಿರುವಂತಹದ್ದು. ಮಾದರಿಯ ಹೆಸರು ಮಿಸೈಲ್ ಲಾಂಚ್ ಅಂತ. ಮಾದರಿಯನ್ನು ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸಲಿಕ್ಕಿದ್ದಾನೆ. ಸೃಜನಶೀಲತೆಯ ಒಂದು ಉದಾಹರಣೆ ಖೋಖೋ ಆಟಗಳಲ್ಲಿ ಮಕ್ಕಳು ವಿಜೇತರಾಗಿದ್ದು ಕೆಲವು ಅಂದರೆ ಹಿಂದೆ ತಾಲೂಕಾ ಹಂತದಲ್ಲಿಯೂ ಪ್ರದರ್ಶನವನ್ನು ನೀಡಿದ್ದು ವಿಜೇತರ ಪಟ್ಟಿಯನ್ನು ತಮ್ಮ ಮುಂದೆ ವಾಚಿಸಲಿದ್ದಾರೆ ನಮ್ಮ ಶಾಲೆಯ ಹಿಂದಿ ಶಿಕ್ಷಕಿ ಲೋಲಾಕ್ಷಿ ಮೇಡಮ್ ರವರು. ಪ್ರತಿಭಾ ಪುರಸ್ಕಾರ ಪ್ರಯುಕ್ತ ಶಾಲೆಯಲ್ಲಿ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಅದರಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ಮೊದಲಿಗೆ ವಾಲಿಬಾಲ್ ಪ್ರಥಮ ಬ್ಲೂ ಹೌಸ್ ಮೊಹಮ್ಮದ್ ಹಾಫಿಲ್ ಮತ್ತು ತಂಡದ ಲೀಡರ್ಗಳು ಹೌಸ್ನ ಲೀಡರ್ ಬಂದು ಪ್ರಶಸ್ತಿಯನ್ನು ತೆಗೆದುಕೊಂಡು ಹೋಗುವುದು. ಪ್ರಶಸ್ತಿಯನ್ನು ಶ್ರೀಯುತ ಶಂಕರಾನಂದ ಇನವಳ್ಳಿ ಸರ್ ಕೊಟ್ಟು ಗೌರವಿಸಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ದ್ವಿತೀಯ ಯೆಲ್ಲೋ ಹೌಸ್ ಮೊಹಮ್ಮದ್ ಸಾಬಿತ್ ಮತ್ತು ತಂಡ. ಥ್ರೋಬಾಲ್ ಪ್ರಥಮ ಬ್ಲ್ಯಾಕ್ ಹೌಸ್ ಮೇಘಶ್ರೀ ಮತ್ತು ತಂಡ.
ಧನ್ಯವಾದಗಳು ಸರ್. ಮುಂದಿನ ಬಹುಮಾನ ವಿತರಣೆಯನ್ನು ಶ್ರೀಯುತ ಲಕ್ಷ್ಮೀನಾರಾಯಣ್ ಸರ್ ಅವರು ನೀಡಿ ಗೌರವಿಸಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ದ್ವಿತೀಯ ರೆಡ್ ಹೌಸ್ ನಹೀಮಾ ಮತ್ತು ತಂಡ. ಮಕ್ಕಳು ವೇಗವಾಗಿ ಬರುವುದು, ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸುವುದು. ವೇಗವಾಗಿ ಬರುವುದು ಮಕ್ಕಳೇ, ಬೇಗ ಬೇಗ ಬರುವುದು. ಖೋಖೋ ಪ್ರಥಮ ಬ್ಲೂ ಹೌಸ್ ಮೊಹಮ್ಮದ್ ಹಾಫಿಲ್ ಮತ್ತು ತಂಡ. ಮುಂದಿನ ಬಹುಮಾನ ವಿತರಣೆಯನ್ನ ಡಾಕ್ಟರ್ ಲವಿನಾ ಕೆವಿ ಇವರು ನೀಡಿ ಗೌರವಿಸಬೇಕು. ದ್ವಿತೀಯ ಗ್ರೀನ್ ಹೌಸ್ ಲಿಖಿತ್ ಮತ್ತು ತಂಡ. ಹಗ್ಗಜಗ್ಗಾಟ ಪ್ರಥಮ ಬ್ಲ್ಯಾಕ್ ಹೌಸ್ ಮೇಘಶ್ರೀ ಮತ್ತು ತಂಡ. ದ್ವಿತೀಯ ಬ್ಲೂ ಹೌಸ್ ಮೊಹಮ್ಮದ್ ಹಾಫಿಲ್ ಮತ್ತು ತಂಡ. ನಮ್ಮ ಶಾಲೆಗೆ ಮಕ್ಕಳಿಗೆ ಪಾಯಸವನ್ನ ಕೊಡುಗೆಯಾಗಿ ನೀಡಿರುತ್ತಾರೆ. ಇವತ್ತಿನ ಸ್ಪಾನ್ಸರ್ ಅವರು ವೇದಿಕೆಗೆ ಆಗಮಿಸಬೇಕು ಮತ್ತು ಮೊಮೆಂಟವನ್ನು ತೆಗೆದುಕೊಳ್ಳಬೇಕೆಂದು ಅವರಲ್ಲಿ ವಿನಂತಿಸ್ತೇನೆ. ಒಂದುಗಳಿಗೆ ವೇದಿಕೆಗೆ ಬಂದು ಹೋಗುವುದು. ಪಾಯಸದ ಸ್ಪಾನ್ಸರ್ ನಮ್ಮ ಶಾಲೆಯ SCMCನ ಅಧ್ಯಕ್ಷರು ಅವರಿಗೆ ಮೊಮೆಂಟವನ್ನು ನೀಡಿ ಅವರಿಗೆ ಗೌರವಿಸಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಈ ದಿನ ಮಕ್ಕಳ ಬಾಯಿಗೆ ಸಿಹಿಯೂಟವನ್ನು ನೀಡಿದ್ದಾರೆ. ದೇವರು ಅವರಿಗೆ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಅವರ ಕುಟುಂಬ ಸದಾ ಇದೇ ರೀತಿ ಕೊಡುಗೈ ಮೇಲಾಗಿ ಇರಲಿ ಎಂದು ನಮ್ಮ ಶಾಲೆಯ ಪರವಾಗಿ ಆಶಿಸುತ್ತೇವೆ. ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಜರುಗಿದ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಮುರ್ಷಿದಾ 8ನೇ ತರಗತಿ ಇವಳು 100 ಮೀಟರ್ನಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾಳೆ. ಇವಳಿಗೆ ಪ್ರೋತ್ಸಾಹಕ ಬಹುಮಾನವನ್ನು ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಶ್ರೀಯುತ ಮಜೀದ್ ಸರ್ ನೀಡಿ ಗೌರವಿಸಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ವತಿಯಿಂದ ಜರುಗಿದ ಪ್ರೌಢಶಾಲಾ ವಿಭಾಗದ ಹೋಬಳಿ ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ಅತ್ಯುತ್ತಮ ಆಟವನ್ನು ಆಡಿದ ಮುಷವೀರ 8ನೇ ತರಗತಿ ಇವಳಿಗೆ ಪ್ರೋತ್ಸಾಹಕ ಬಹುಮಾನ. ವೇದಿಕೆಗೆ ಆಗಮಿಸಬೇಕು ಬೇಗ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆ ಮಂಗಳೂರು ಮತ್ತು ಎಕ್ಸಲೆಂಟ್ ವಿದ್ಯಾಸಂಸ್ಥೆಗಳು ಕಲ್ಲಬೆಟ್ಟು ಮೂಡಬಿದ್ರೆ ಇವರು ನಡೆಸಿರುವ ಜಿಲ್ಲಾ ಮಟ್ಟದ ಜೂನಿಯರ್ ರೆಡ್ ಕ್ರಾಸ್ ಸಮ್ಮೇಳನದಲ್ಲಿ ನಮ್ಮ ಶಾಲೆಯಿಂದ 2 ವಿದ್ಯಾರ್ಥಿಗಳು ಹಾಗೂ 1 ಶಿಕ್ಷಕರು ಭಾಗವಹಿಸಿರುತ್ತಾರೆ. ಭಾಗವಹಿಸಿದ ವಿದ್ಯಾರ್ಥಿಗಳು ಹಸನ್ ಶಾಯಿಮ್ ಮಲಾರ್, ಮೊಹಮ್ಮದ್ ಹುಸೈನ್ ರಾಫೀಸ್, ಹಾಗೆಯೇ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಕೂಡ ಭಾಗವಹಿಸಿರುತ್ತಾರೆ. ಅವರಿಗೂ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಹುಮಾನ ವಿತರಣೆಯನ್ನು ಮಜೀದ್ ಸರ್ ಅವರು ನೀಡಿ ಗೌರವಿಸಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಧನ್ಯವಾದಗಳು ಸರ್. ಟ್ರೆಜರ್ ಹಂಟ್ ಪ್ರತಿಭಾ ಪುರಸ್ಕಾರದ ಸಮಯದಲ್ಲಿ ಮಕ್ಕಳಿಗೆ ಒಂದು ಟ್ರೆಜರ್ ಹಂಟ್ ಅನ್ನು ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ವಿಜೇತರಾದವರು ಬ್ಲ್ಯಾಕ್ ಹೌಸ್ ಮೇಘಶ್ರೀ ಮತ್ತು ತಂಡ. ಬಹುಮಾನವನ್ನು ನಮ್ಮ ಶಾಲೆಯ SCMCನ ಅಧ್ಯಕ್ಷರು ಶ್ರೀಯುತ ಮೊಹಮ್ಮದ್ ಮೋನೂರ್ ಅವರು ನೀಡಿ ಗೌರವಿಸಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಬಹುಮಾನ ನೀಡಿದ ಸರ್ವಗಣ್ಯರಿಗೆ ನಮನಗಳು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಮೇಡಮ್ ತಮಗೂ ಧನ್ಯವಾದಗಳು. ಕಾರ್ಯಕ್ರಮದ ಅಂತಿಮ ಘಟ್ಟ ಅಧ್ಯಕ್ಷೀಯ ನುಡಿ. ನಮ್ಮ
ಪಾವೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಶ್ರೀಯುತ ಅಬ್ದುಲ್ ಮಜೀದ್ ಇವರಿಂದ. ಯಾಕೆಂದರೆ ಮೇಡಮ್ ಹೇಳಿದಾಗೆ ವಿದ್ಯೆಗೆ 3 ವಿಭಾಗ ಇದ್ದರೆ ಮಾತ್ರ ಅದು ಚಂದ. ಒಂದು ವಿದ್ಯಾರ್ಥಿಗಳು, ಒಂದು ಶಿಕ್ಷಕಿಯರು, ಪೋಷಕರು. ಆದರೆ ಈ ಸಭೆಯಲ್ಲಿ ಪೋಷಕರ ಒಂದು ಕೊರತೆ ಕಂಡಿದೆ. ಅವರು ಇದ್ದರೂ ಈ ಕಾರ್ಯಕ್ರಮ ತುಂಬ ಚೆನ್ನಾಗುತ್ತಿತ್ತು, ನನ್ನೊಂದು ಅನಿಸಿಕೆ. ಮತ್ತು ಪ್ರಶಾಂತ್ ಸರ್ ಎಲ್ಲ ವಿಷಯ ಹೇಳಿದ್ದಾರೆ. ಒಳ್ಳೆಯ ಶಿಕ್ಷಕರು ಮತ್ತು HMಗಳು ಈ ಸ್ಕೂಲಿಗೆ ಬಂದಿದ್ದಾರೆ, ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಈ ಸ್ಕೂಲಿಗೆ ಎಲ್ಲಿ ಹೋದರೂ ಒಂದು ಹೆಸರು ಉಂಟು. ಮತ್ತು ಈ ಗ್ರಾಮದಲ್ಲಿ ಹೈಸ್ಕೂಲು ಇದಾದ್ದರಿಂದ ಎಲ್ಲರನ್ನೂ ಕರೆದು ಇನ್ನೂ ಸ್ವಲ್ಪ ಚಂದದಲ್ಲಿ ಮಾಡಿದರೆ ಒಳ್ಳೆಯದಿತ್ತು ಎಂದು ನನ್ನೊಂದು ಅನಿಸಿಕೆ. ವೇದಿಕೆಯಲ್ಲಿದ್ದ ಪ್ರೊಫೆಸರು 1-2 ಸೆಕೆಂಡು ಮಾತನಾಡಿದರು. ನನಗನಿಸಿತ್ತು ಈ ಸಭೆಯ ಮುಂಭಾಗ ನೋಡಿ ಅವರಿಗೆ ಏನಾದರೂ ಸ್ವಲ್ಪ ಹಿಂಜರಿಕೆ ಆಯಿತು. ಈ ಮಕ್ಕಳಲ್ಲಿ ನಾನು ಎಂಥ ಮಾತಾಡೋದೆಂದು ಅವರ ಮನಸ್ಸಿಗೆ ಅನಿಸಬೇಕಿರುವುದು. ಹಾಗೇನಿದ್ದರೆ ಸರ್ ಶ್ರಮಿಸಿ. ಇನ್ನು ಮುಂದೆ ಏನು ಕೊರತೆ ಇದ್ದರೂ ನಮ್ಮ SDMC ಅಧ್ಯಕ್ಷರು ಊರಲ್ಲಿ ಇರಲಿಲ್ಲ, ಅವರು ಉಂಬ್ರಕ್ಕೆ ಹೋಗಿದ್ದರು. ಆದ್ದರಿಂದ ಸ್ವಲ್ಪ ಕೊರತೆ ಆಗಿರ್ಬೋದಂತ ನನ್ನ ಅನಿಸಿಕೆ. ಇಷ್ಟಾದರೂ ಮಾಡಿದ ನಮ್ಮ ಎಲ್ಲ ಶಿಕ್ಷಕ ವರ್ಗದವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಯಾವತ್ತೂ ನಾವು ನಿಮ್ಮೊಂದಿಗಿದ್ದೇವೆ ಎನ್ನುವ ನುಡಿಗಳನ್ನು ಆಡಿದ್ದೀರಿ. ನಿಮ್ಮ ಸಹಕಾರ ನಮಗೆ ಸದಾ ಅಗತ್ಯ. ಅದೇ ರೀತಿಯಲ್ಲಿ ನಾವು ಶಾಲೆಗೆ ಕೆಲವಷ್ಟು ಇಲ್ಲಿಯವರೆಗೂ ಯಾವುದೇ ದತ್ತಿನಿಧಿಗಳು ಕಂಡು ಬಂದಿರುವುದಿಲ್ಲ. ಆದ್ದರಿಂದ ದತ್ತಿನಿಧಿಗಳನ್ನು ಸ್ಥಾಪಿಸುವಲ್ಲಿ ಯಾರಾದರೂ ಮನಸ್ಸು ಮಾಡಿ ಮುಂದೆ ಬರುವವರಿದ್ದರೆ ಈ ವೇದಿಕೆಯಿಂದಲೇ ಅದನ್ನು ಪ್ರಾರಂಭಿಸುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಯಾರಾದರೂ ಇಚ್ಛಿಸಿದಲ್ಲಿ ವೇದಿಕೆಯಲ್ಲಿರುವ ಗಣ್ಯರು ನಮ್ಮ ಶಾಲೆಯ ಮೊದಲನೆಯ ದತ್ತಿನಿಧಿಯನ್ನು ಸ್ಥಾಪಿಸಬೇಕೆಂದು ಎಲ್ಲರಲ್ಲಿ ವಿನಂತಿಸ್ತಾ ಇದ್ದೇನೆ. ಇನವಳ್ಳಿ ಸರ್ ಅವರು ಅವರ ತಂದೆಯ ಹೆಸರಿನಲ್ಲಿ ಒಂದು ದತ್ತಿನಿಧಿಯನ್ನು ಶಾಲೆಗೆ ನೀಡುವುದಾಗಿ ಹೇಳಿದ್ದಾರೆ. ಅದಕ್ಕಾಗಿ ಈ ಒಂದು ವೇದಿಕೆಯಲ್ಲಿ ನಮ್ಮ ಶಾಲೆಯ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶಾಲೆಯ ಮೊದಲನೆಯ ದತ್ತಿನಿಧಿ ಇವತ್ತು ಸ್ಥಾಪನೆಯಾಗಿದೆ. ಶಾಲೆ ಪ್ರಾರಂಭವಾಗಿ ಇಲ್ಲಿಗೆ 20 ವರ್ಷಗಳು ಗತಿಸಿದ ಸುಸಂದರ್ಭದಲ್ಲಿ ಪ್ರಾರಂಭವಾದ ಮೊದಲನೆಯ ದತ್ತಿನಿಧಿ. ಧನ್ಯವಾದಗಳು ಸರ್. ನಮ್ಮ ಶಾಲೆಯ ಮಕ್ಕಳು ರೆಡ್, ವೈಟ್, ಗ್ರೀನ್, ಯೆಲ್ಲೋ, ಬ್ಲೂ, ಬ್ಲ್ಯಾಕ್ ಎಂಬ 6 ಹೌಸ್ಗಳಲ್ಲಿ ವಿವಿಧ ಆಟೋಟ ಸ್ಪರ್ಧೆಗಳು ಮತ್ತು ಸಹಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಿರುತ್ತಾರೆ. ಇವುಗಳಲ್ಲಿ ಅತಿ ಹೆಚ್ಚು ಪಾಯಿಂಟ್ಸ್ಗಳನ್ನು ಗಳಿಸಿದ ಮೊದಲ 2 ತಂಡಗಳಿಗೆ ಟ್ರೋಫಿಯನ್ನು ನೀಡುವುದಾಗಿ ನಿರ್ಧರಿಸಿದ್ದು, ಯಾರು ಅತಿ ಹೆಚ್ಚು ಪಾಯಿಂಟ್ಸನ್ನು ಪಡೆದಿರಬಹುದು ಎನ್ನುವ ಉತ್ಸುಕತೆ ಎಲ್ಲರಲ್ಲಿ ಉಂಟು. ಯಾರಿರಬಹುದು ಅಂತ ಹೇಳ್ಬೋದಾ? ಎನಿ ಗೆಸಸ್? ಎಲ್ಲರೂ ಅವರವರದ್ದೇ ತಂಡಗಳ ಹೆಸರನ್ನು ಹೇಳ್ತಿದ್ದೀನಿ ಅಂತ ಭಾವಿಸ್ತೇನೆ. ಸ್ಪರ್ಧೆ ಯಾವಾಗಲೂ ಸ್ಪರ್ಧಾತ್ಮಕ ಮನೋಭಾವ ಅಂತ ಹೇಳಿದರೆ ಸ್ಪರ್ಧೆಗೆ ಮುಖ್ಯವಾದ ಪ್ರಾಧಾನ್ಯತೆ ಸಿಗಬೇಕೇ ಹೊರತು ಅದರಲ್ಲಿ ಭಾಗವಹಿಸಿದ್ದೀವಿ ನಮಗೇ ಪ್ರೈಸ್ ಬರಬೇಕು ಅನ್ನುವ ಸ್ವಾರ್ಥ ಇರಬಾರ್ದು. ನಿಮಗೆಲ್ಲರಿಗೂ ಗೊತ್ತಿದೆ, 1 ತಿಂಗಳಿಂದ ನಡೆದ ಚಟುವಟಿಕೆಗಳಲ್ಲಿ ಅತ್ಯಂತ ಉತ್ಸುಕತೆಯಿಂದ ಭಾಗವಹಿಸಿದ, ಅತಿ ಹೆಚ್ಚು ಅಂಕಗಳನ್ನು, ಅತಿ ಹೆಚ್ಚು ಪಾಯಿಂಟ್ಸ್ಗಳನ್ನು ಗಳಿಸಿದ ತಂಡ, ದಟ್ ಈಸ್ ದ ಟ್ರೋಫಿ ಗೋಸ್ ಟು which house? Yes, your guess is right. Blue House. Blue House ಅತ್ಯಧಿಕ ಅಂಕಗಳನ್ನು, ಅತ್ಯಧಿಕ ಪಾಯಿಂಟ್ಸ್ಗಳನ್ನು ಗಳಿಸಿ ಈ ವರ್ಷದ ಪ್ರಥಮ ಟ್ರೋಫಿಯನ್ನು ಗಳಿಸಿರ್ತದೆ. ಆ ತಂಡದ ಬಾಲಕಿ ನಾಯಕರು
ಅವರ ಶಿಕ್ಷಕರೊಟ್ಟಿಗೆ ವೇದಿಕೆಗೆ ಆಗಮಿಸಿ ಟ್ರೋಫಿಯನ್ನು ತೆಗೆದುಕೊಳ್ಬೇಕು. Come on, Blue House on the stage. You can rock the stage. ಒಂದು ತಿಂಗಳಿಂದ ನಿಮ್ಮ ಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆ ಉತ್ತಮ ಪ್ರದರ್ಶನವಾಗಿತ್ತು. ಮುಂದೆಯೂ ಕೂಡ ಇದೇ ರೀತಿ ಸಾಗಲಿ. ಅವರ ಮೆಂಟರ್ ಸೌಮ್ಯ ಮೇಡಮ್, ನಿಮಗೂ ಕೂಡ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಪ್ರಶಸ್ತಿಯನ್ನು ನಮ್ಮ ಶಾಲೆಯ SDMCನ ಅಧ್ಯಕ್ಷರು ನೀಡಬೇಕೆಂದವರಲ್ಲಿ ವಿನಂತಿಸ್ತೇನೆ. ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸುವುದು ಮತ್ತು ಗೌರವಿಸುವುದು ಮಕ್ಕಳೇ. Very good going, well going. The second trophy goes to. No, your guess is wrong. Which house? No. Okay. Trophy ಯಾರಿಗೆ ಹೋಗ್ತದಂತೆ ಹೇಳುವ ಸಮಯ. 3, 2, 1. The second trophy goes to Greenhouse. The difference is just 2 points. ಕೇವಲ 2 ಪಾಯಿಂಟ್ಸ್ಗಳ ವ್ಯತ್ಯಾಸದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸ್ತಾ ಇದ್ದಾರೆ ನಮ್ಮ ಗ್ರೀನ್ ಹೌಸ್ ತಂಡ. ಅವರ ಮೆಂಟರ್ ಹಿಂದಿ ಶಿಕ್ಷಕಿ ಶ್ರೀಮತಿ ಲೋಲಾಕ್ಷಿ ಮೇಡಮ್ ರವರು ಆಗಮಿಸಬೇಕು ವೇದಿಕೆಗೆ. ಪ್ರಶಸ್ತಿಯನ್ನ ನಮ್ಮ ಇವತ್ತಿನ ಉದ್ಘಾಟಕರು ಶ್ರೀಯುತ ಲಕ್ಷ್ಮೀನಾರಾಯಣ್ ಸರ್ ಅವರು ನೀಡಬೇಕೆಂದವರಲ್ಲಿ ವಿನಂತಿಸಿಕೊಳ್ತೇನೆ. ಉತ್ತಮವಾದ ಭಾಗವಹಿಸುವಿಕೆಯನ್ನು ತೋರಿಸಿದ್ದೀರಿ. ಇದೇ ರೀತಿಯ ಭಾಗವಹಿಸುವಿಕೆ ನಮ್ಮ ಮುಂಬರುವ ಪರೀಕ್ಷೆಗಳಲ್ಲಿ ತೋರಿಸಿ ನಮಗೆ ಈ ವರ್ಷ 90% ರಿಸಲ್ಟ್, 90 and above 100% ರಿಸಲ್ಟನ್ನು ನಿರೀಕ್ಷೆಯಲ್ಲಿದ್ದೇವೆ. ಅತ್ಯಂತ ಕಡಿಮೆ ಅಂತ ಹೇಳಿದರೆ ನಮಗೊಂದು 5 ಲ್ಯಾಪ್ಟಾಪ್ಗಳು, ಅಂದರೆ 90% ಡಿಸ್ಟಿಂಕ್ಷನ್ ಸಾಧನೆಯ 5 ಮಕ್ಕಳು ಅಪೇಕ್ಷೆಯಲ್ಲಿದ್ದೇವೆ. ಇದೇ ಸಾಧನೆಯನ್ನು, ಇದೇ ಉತ್ಸುಕತೆಯನ್ನು ಅಲ್ಲಿಯೂ ನೀವು ತೋರುತ್ತೀರಿ ಅಂತ ಭಾವಿಸಿಕೊಂಡು ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಸಮರ್ಪಣೆ ನಮ್ಮ ಶಾಲೆಯ ಇಂಗ್ಲಿಷ್ ಶಿಕ್ಷಕಿ ಶ್ರೀಮತಿ ಸೌಮ್ಯ ಮೇಡಮ್ ಇವರಿಂದ. ಅವರ ಅಮೂಲ್ಯವಾದ ಸಮಯವನ್ನು ನಮ್ಮೆಲ್ಲರ ಜೊತೆ ಕಳೆದಿದ್ದಾರೆ. ಅವರು ತಮಗೆ ನೀಡಿದ ಅಲ್ಪ ಸಮಯದಲ್ಲಿಯೇ ಹಲವಾರು ವಿಷಯವನ್ನು ಇಲ್ಲಿ ನಮ್ಮ ಮುಂದೆ ವ್ಯಕ್ತಪಡಿಸಿರುತ್ತಾರೆ. ಜೊತೆಗೆ ನಮ್ಮ ಕಾರ್ಯಕ್ರಮವನ್ನು ಇನ್ನಷ್ಟು ಚಂದಗಾಣಿಸಿಕೊಟ್ಟಿರುತ್ತಾರೆ. ನಮ್ಮ ಈ ಪ್ರೀತಿಯ ಕರೆಗೆ ಆಗಮಿಸಿ ಬಂದಂತಹ ಅತಿಥಿ ಗಣ್ಯರನ್ನು ಬೀಳ್ಕೊಡುವಂಥದ್ದು ನಮ್ಮ ಧರ್ಮ. ಪ್ರಥಮವಾಗಿ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಜೀದ್ ಸರ್ ಇವರಿಗೆ ನಮ್ಮ ಶಾಲೆಯವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ಲಕ್ಷ್ಮೀನಾರಾಯಣ್ ಭಟ್ ಸರ್, ಪ್ರಾಚಾರ್ಯರು ಬೆಸೆಂಟ್ ಸಂಧ್ಯಾ ಕಾಲೇಜ್, ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಲವೀನಾ KB ಮೇಡಮ್, ಹಿರಿಯ ಉಪನ್ಯಾಸಕರು, ಬಯೋಸೈನ್ಸ್ ವಿಭಾಗ, ಮಂಗಳೂರು ವಿಶ್ವವಿದ್ಯಾನಿಲಯ, ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮೇಡಮ್. ಅದೇ ರೀತಿ ನಮ್ಮ ಶಾಲೆಯ SDMC ಸದಸ್ಯರು, ಅಂಗನವಾಡಿ ಕಾರ್ಯಕರ್ತೆಯಾಗಿರುವ ಸರಸ್ವತಿ ಮೇಡಮ್, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿ ಶಿಕ್ಷಣ ಮತ್ತು ಸಂವಹನ ಅಧಿಕಾರಿಗಳಾಗಿರುವಂತಹ ಡಾಕ್ಟರ್ ಪ್ರಶಾಂತ್ ಕುಮಾರ್ ಸರ್, ಇವರು ಈ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಅವರ ಅನುಪಸ್ಥಿತಿಯಲ್ಲೇ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ.
ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪಾವೂರು ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ಚಂದ್ರಾವತಿ ಮೇಡಮ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೊತೆಗೆ ಉಪಾಧ್ಯಕ್ಷರು ಮೆಹರುನಿಸಾ ಮೇಡಮ್ ನಿಮಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಊರಿನವರೇ ಆಗಿರುವಂತಹ ಶಿಕ್ಷಣ ಪ್ರೇಮಿಗಳಾದ ಶಂಕರಾನಂದ ಇನವಳ್ಳಿ ಸರ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪಾವೂರು ಗ್ರಾಮ ಪಂಚಾಯತ್ನ PDO ಆಗಿರುವ ಕೃಷ್ಣರಾವ್ ಸರ್ ಇವರಿಗೂ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೊತೆಗೆ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಮೋನು ಸರ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಜೊತೆಗೆ ಈ ಕಾರ್ಯಕ್ರಮ ಮೂಡಿ ಬರಬೇಕಾದರೆ ಪೋಷಕರ ಬೆಂಬಲ ಮತ್ತು ಪ್ರೋತ್ಸಾಹ ಮಕ್ಕಳಿಗೆ ಬಹಳ ಮುಖ್ಯ. ಮಕ್ಕಳ ಜೊತೆಗೆ ಪೋಷಕರು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದು ಇನ್ನಷ್ಟು ಮೆರುಗು ನೀಡಿರುತ್ತದೆ. ಇವರಿಗೂ ಕೂಡ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೊತೆಗೆ ಎಲ್ಲ ಮಕ್ಕಳನ್ನು ತಮ್ಮ ಮಕ್ಕಳೆಂದು ಭಾವಿಸಿ ಪ್ರತಿದಿನ ರುಚಿಯಾದ ಅಡುಗೆ ಮಾಡಿ ಉಣಬಡಿಸುವಂತಹ ನಮ್ಮ ಶಾಲೆಯ ಅಡುಗೆ ಸಿಬ್ಬಂದಿಗಳಾದ ಗಿರಿಜಕ್ಕ, ರೀನಕ್ಕ ಹಾಗೂ ಕುಸುಮಕ್ಕ ಇವರಿಗೂ ಕೂಡ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೊತೆಗೆ ಮಲಾ ಶಾಲೆಯ ಮುಖ್ಯೋಪಾಧ್ಯಾಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಇವರು ಕೂಡ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕೆಂದು ಕೇಳುತ್ತೇನೆ. ತಮಗೂ ಕೂಡ ಧನ್ಯವಾದಗಳು ಮೇಡಮ್. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ನ್ಯೂಸ್ ಪೇಪರ್ ರಿಪೋರ್ಟರ್ ಅನ್ಸರ್ ಇನೋಳಿ ಹಾಗೂ ಪೊಸಕುರಲ್ ಚಾನಲ್ ಇವರಿಗೂ ಕೂಡ ನಮ್ಮ ಶಾಲೆಯವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೊತೆಗೆ ಇಂದಿನ ಕಾರ್ಯಕ್ರಮವು ಇನ್ನಷ್ಟು ಉತ್ತಮವಾಗಿ ಮೂಡಿಬರಲು ಸಹಕರಿಸಿರುವಂತಹ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿರುವಂತಹ ರಾಜೇಶ್ ಸರ್ ಮತ್ತು ದೇವಿ ಸರ್ ಇವರಿಗೂ ಕೂಡ ನಮ್ಮ ಶಾಲೆಯವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಸಂಗೀತದಲ್ಲಿ ಸಹಕರಿಸಿರುವಂತಹ ಸಪ್ತಸ್ವರ ಕಲಾ ತಂಡದಿಂದ ಆಗಮಿಸಿರುವಂತಹ ವಾಸುದೇವ್ ಸರ್ ಕೋನಾಜೆ ಇವರಿಗೂ ಕೂಡ ನಮ್ಮ ಶಾಲೆಯವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಜೊತೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಿರುವಂತಹ ಶಾಮಿಯಾನದವರು ಹಾಗೂ ನ್ಯೂ ಫ್ರೆಂಡ್ಸ್ ಕಿಲ್ಲೂರು ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮ ಮೂಡಿಬರಲು ಸಹಕರಿಸಿದಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಅದೇ ರೀತಿ ನಮ್ಮ ಶಾಲೆಯನ್ನು ದತ್ತು ಸ್ವೀಕಾರ ಮಾಡಿರುವಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಶಾಂತ್ ನಾಯ್ಕ್ ಸರ್ ಇವರು ಮಕ್ಕಳಿಗೆ ಇಂದಿನ ಉಪಹಾರಕ್ಕಾಗಿ ಸಹಕರಿಸಿದ್ದು ಇವರಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.